ನಮಸ್ಕಾರ. ಯಾಗಭೂಮಿ, ಯಜ್ಞಭೂಮಿ, ಧರ್ಮಭೂಮಿ, ಕರ್ಮಭೂಮಿ ಎನ್ನುವಂತಹ ಅಭಿಧಾನವನ್ನು ಹೊಂದಿರುವಂತಹ ದೇಶ ನಮ್ಮ ಭರತಖಂಡ. ನಮ್ಮ ಭರತಖಂಡದಲ್ಲಿ ಜನ್ಮ ತಾಳಿದಂತಹ ನಮ್ಮ ಪೂರ್ವ ಹಿರಿಯರು ತಮ್ಮ ಅದ್ಭುತವಾದಂತಹ ಧೀಶಕ್ತಿಯಿಂದ ಸಾಕಷ್ಟು ಶಾಸ್ತ್ರಗಳನ್ನು ಜಗತ್ತಿಗೆ ಪರಿಚಯಿಸಿ ತಮ್ಮ ಶಕ್ತಿಯನ್ನು ತೋರ್ಪಡಿಸಿದ್ದಾರೆ. 4 ವೇದ, 6 ಶಾಸ್ತ್ರ, 18 ಪುರಾಣಗಳನ್ನು ವಿಶ್ವಕ್ಕೆ ನೀಡಿ ಜಗತ್ತಿಗೆ ಬೆಳಕು ತೋರಿದಂತಹ ಒಂದು ಹೆಗ್ಗಳಿಕೆ ಇರುವುದು ನಮ್ಮ ದೇಶಕ್ಕೆ. ಆ ಶಾಸ್ತ್ರಗಳಲ್ಲಿ ಒಂದು ಯೋಗಶಾಸ್ತ್ರ. ಅದ್ಭುತವಾದಂತಹ ಒಂದು ಶಾಸ್ತ್ರವನ್ನು ಪತಂಜಲಿ ಮಹರ್ಷಿಗಳು ಈ ಜಗತ್ತಿಗೆ ನೀಡಿದರು. ಯೋಗದ ಮೂಲಕ ನಮ್ಮ ದೇಹದ ಆರೋಗ್ಯವನ್ನು ಯಾವ ರೀತಿ ಕಾಪಿಟ್ಟುಕೊಳ್ಳಬಹುದು, ಯಾವ ರೀತಿ ಸುಸ್ಥಿರವಾದಂತಹ ಸಮಾಜವನ್ನು ನಿರ್ಮಾಣ ಮಾಡಬಹುದು ಎನ್ನುವುದನ್ನು ಈ ಯೋಗಶಾಸ್ತ್ರ ನಿರೂಪಿಸುತ್ತದೆ. ಇವತ್ತು ಮತ್ತೆ ಇಡೀ ಪ್ರಪಂಚ ನಮ್ಮ ಯೋಗ ಶಾಸ್ತ್ರದತ್ತ ಮುಖ ಮಾಡ್ತದೆ, ಕೌತುಕದ ದೃಷ್ಟಿಯಿಂದ ನೋಡ್ತಾ ಇದೆ. ಮಾನ್ಯ ಪ್ರಧಾನಮಂತ್ರಿಗಳ ಒಂದು ಪ್ರಯತ್ನದಿಂದ ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನವನ್ನಾಗಿ ಕೂಡ ನಾವು ಆಚರಣೆ ಮಾಡ್ತಾ ಇದ್ದೇವೆ. ಎಲ್ಲ ಹಿನ್ನೆಲೆಗಳಲ್ಲಿ ನಾವು ಒಂದು ವಿಶೇಷವಾದಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ವಿಶೇಷವಾಗಿ ಇದೇ ಡಿಸೆಂಬರ್ 23 ಹಾಗೂ 24 ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಗ್ಲೋಬಲ್ ಯೋಗ ಸಮ್ಮಿಟ್ 2023 ಅನ್ನುವಂತಹ ಒಂದು ವಿಶೇಷ ಕಾರ್ಯಕ್ರಮ ವಿಶ್ವ ಮಟ್ಟದಲ್ಲಿ ಜರುಗಲಿಕ್ಕಿದೆ. ಅದರ ಬಗ್ಗೆ ಮಾಹಿತಿಯನ್ನು ನೀಡುವುದರ ಜೊತೆಗೆ ನಮ್ಮ ಹಿಂದಿನ ಆ ಪರಂಪರೆ ಹೇಗಿತ್ತು, ಯೋಗಶಾಸ್ತ್ರದ ಒಳ ಹೊರಗುಗಳು ಏನು ಎನ್ನುವುದನ್ನು ನಮಗೆ ವಿಸ್ತೃತವಾಗಿ ಪರಿಚಯ ಮಾಡಿಕೊಡಲಿಕ್ಕೆ ಇದ್ದಾರೆ ಡಾಕ್ಟರ್ ಯೋಗಿ ದೇವರಾಜ್ ಅವರು. ಅವರನ್ನು ನಿಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ಟಿವಿಯ ಸಮಸ್ತ ಬಂಧುಗಳ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ನಮಸ್ತೆ. ಬೆಂಗಳೂರಿನ ಸ್ವಾಮಿ ವಿವೇಕಾನಂದ ಯೋಗ ಆ್ಯಂಡ್ ರಿಸರ್ಚ್ ಹಾಗೂ ಹೋಲಿಸ್ಟಿಕ್ ಹೆಲ್ತ್ ಟ್ರಸ್ಟ್ನ ಅಧ್ಯಕ್ಷರು, ಅದೇ ರೀತಿ ಅಮೆರಿಕದ ಫ್ಲೋರಿಡಾದ ಯೋಗ ಯೂನಿವರ್ಸಿಟಿಯ ಉಪಾಧ್ಯಕ್ಷರು ಆಗಿರುವಂತಹ ಡಾಕ್ಟರ್ ಯೋಗಿ ದೇವರಾಜ್ರವರ ಪರಿಚಯವನ್ನು ಮಾಡೋದಾದರೆ ಸಾಕಷ್ಟು ವಿಚಾರಗಳಿವೆ. ರೋಟರಿ ಬ್ಯಾಂಗ್ಳೂರ್ ಗ್ಲೋಬಲ್ ಯೋಗ ಇದರ ಸ್ಥಾಪಕ ಅಧ್ಯಕ್ಷರು ಆಗಿದ್ದಾರೆ. ಗ್ಲೋಬಲ್ ಯೋಗ ಆ್ಯಂಡ್ ಮೆಡಿಟೇಷನ್ ಫೆಲೋಶಿಪ್ RID 3190 ಇದರ ಚೇರ್ಮನ್ ಆಗಿದ್ದಾರೆ. ಅದೇ ರೀತಿ ಯುವ ಇಂಡಿಯಾ ಫಾರಂನ ಅಧ್ಯಕ್ಷರು ಆಗಿದ್ದಾರೆ. ಮಾತ್ರವಲ್ಲ, ಸೌತ್ ಇಂಡಿಯಾ ರೀಜನ್ ಆ್ಯಂಡ್ ನೇಪಾಲ್ IECSME ಕಾಮಧೇನು ಚೇರ್ ಇದರ ಸಹ ಕೋಆರ್ಡಿನೇಟರ್ ಕೂಡ ಆಗಿದ್ದಾರೆ, ಸಹ ಸಂಯೋಜಕರು ಕೂಡ ಆಗಿದ್ದಾರೆ. ಅವರನ್ನು ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಿದ್ದೇನೆ. ನಮಸ್ಕಾರ. ಮೊದಲಿಗೆ ಯೋಗದ ಬಗ್ಗೆ ಬಹಳ ದೊಡ್ಡದಾದಂಥ ಒಂದು ಶಾಸ್ತ್ರ, ಅದನ್ನು ಅತ್ಯಂತ ಸ್ಥೂಲವಾಗಿ ಹೇಳುವುದಾದರೆ ಇವತ್ತಿನ ಈ ಮಕ್ಕಳಿಗೆ ಹೇಗೆ ಹೇಳ್ಬೋದು ಸರ್? ನವೀನ್ಜಿ, ಮೊಟ್ಟ ಮೊದಲನೇದಾಗಿ ನಾನು ಈ ಒಂದು ಕರಾವಳಿ ಕರ್ನಾಟಕದ ಜನತೆ, ತುಳುನಾಡ ಜನತೆ, ಗಂಡು ಭೂಮಿ ಅಂತ ಹೇಳುವಂತಹ ಖಂಡಿತ ಈ ಒಂದು ಕರಾವಳಿ ಪ್ರದೇಶದ ಎಲ್ಲ ಅಣ್ಣ ತಮ್ಮಂದಿರು, ಅಕ್ಕ ತಂದೆಯರಿಗೆ ನನ್ನ ನಮಸ್ಕಾರಗಳು. ಯಾಕೆಂದರೆ ಈ ಭೂಮಿ ಭಾರತಕ್ಕೆ ಅಷ್ಟೇ ಅಲ್ಲ, ಕರ್ನಾಟಕ ಕೂಡ ಅಷ್ಟೇ ಒಂದು ಸಾಹಿತಿಗಳನ್ನು, ವಿಚಾರವಂತರನ್ನು ಕೊಟ್ಟಿರುವಂತಹ ನಾಡು ಈ ಒಂದು ತುಳುನಾಡು. ಬುದ್ಧಿವಂತರ ಜಿಲ್ಲೆ ಅಂತಲೇ ಕರೆಸ್ಕೊಳ್ತದೆ, ಅವಿಭಜಿತ ಜಿಲ್ಲೆ. ಕರೆಕ್ಟ್. ಅದಕ್ಕೋಸ್ಕರ ಇನ್ನು ಯೋಗದ ವಿಚಾರಕ್ಕೆ ಬಂದಾಗ ತಾವು ಹೇಳಿದ ಹಾಗೆ 6 ದರ್ಶನಗಳಲ್ಲಿ ಒಂದು ಯೋಗ ದರ್ಶನ. ದರ್ಶನ ಅಂದರೆ ನಮ್ಮನ್ನು ನಾವೇ ನೋಡ್ಕೊಳ್ಳೋದು, ಒಂದು ಕನ್ನಡಿ ಅಂತ ಹೇಳ್ತೀವಿ. ಹಾಗೆ ಯೋಗ ಮೊಟ್ಟ ಮೊದಲನೇದಾಗಿ ಪ್ರಾರಂಭ ಆಗೋದೇ ಅಥ ಯೋಗಾನುಶಾಸನಂ ಅಂತಾನೆ ಪ್ರಾರಂಭ ಆಗ್ತದೆ ಪತಂಜಲಿ ಯೋಗ ಸೂತ್ರ. ಅಂದರೆ ಏನು? ಈಗ ಅನುಶಾಸನ ಅಂದರೆ ಡಿಸಿಪ್ಲಿನ್, ಶಿಸ್ತು, ಯೋಗ ಎರಡು ಒಂದೇ, ಅದನ್ನು ಈಗ ತಿಳ್ಕೊಳ್ಳೋಣ ಅಂತಾನೆ ಪ್ರಾರಂಭ ಆಗುತ್ತೆ. ಇನ್ನು 2ನೇ ಸೂತ್ರ ಯೋಗ ಚಿತ್ತ ವೃತ್ತಿ ನಿರೋಧ ಅಂತ ಹೇಳ್ತಾರೆ. ಅಂದರೆ ಮನಸ್ಸಿನಲ್ಲಿ ಆಗುವ ವೃತ್ತಿಗಳನ್ನು ಹೇಗೆ ಕಂಟ್ರೋಲ್ ಮಾಡಬಹುದು, ನಿಯಂತ್ರಣ ಮಾಡಬಹುದು, ನಿಗ್ರಹ ಮಾಡಬಹುದು ಅಂತ ಹೇಳುವಂತಹ ಒಂದು ಸೈನ್ಸ್ ಯೋಗ. ಇವತ್ತು ನಮ್ಗೇನಾಗಿದೆ, ಬಹುಶಃ 50 ವರ್ಷಗಳ ಹಿಂದಿನ ವಿಚಾರಗಳಿಗೆ ಕಂಪೇರ್ ಮಾಡಿದರೆ ನಮಗೆ ಫಿಸಿಕಲ್ ಕಂಫರ್ಟ್ಸ್ ಎಲ್ಲ ಸಿಕ್ಕಿದೆ. ಆದರೆ ಸಮಸ್ಯೆ ಇರೋದು ನಮ್ಮ ಮನಸ್ಸಿಗೆ. ಖಂಡಿತ. ಇವತ್ತು ಏನಾಗಿದೆ, ಸಣ್ಣ ಮಕ್ಕಳಿಗೆ ನೀವು ಪ್ರೈಮರಿ ಸ್ಕೂಲ್ ಹೋಗೋ ಮಕ್ಕಳಿಗೆ ಕೇಳಿದ್ರು ನನಗೆ ಟೆನ್ಷನ್ನು ಅಂತಾರೆ. ಇನ್ನು ಮಿಡ್ಲ್ ಸ್ಕೂಲ್, ಹೈಸ್ಕೂಲ್ ಹೋಗೋ ಮಕ್ಕಳಿಗೆ ಕೇಳಿದ್ರೆ ನನಗೆ ಡಿಪ್ರೆಷನ್ನು ಅಂತಾರೆ. ಯಾಕೆ ಹೀಗಾಗಿದೆ ಅಂದರೆ ನಮ್ಮ ಲೈಫ್ ಸ್ಟೈಲ್ ಸಂಪೂರ್ಣವಾಗಿ ಬದಲಾವಣೆ ಆಗೋಗ್ಬಿಟ್ಟಿದೆ. ಯಾಕೆ ಅಂದರೆ ವಿ ಆರ್ ಚೇಸಿಂಗ್ ಸರ್ಟನ್ ಥಿಂಗ್ಸ್. ಏನು
ಮನಿ ಇರ್ಬೋದು, ಫಿಸಿಕಲ್ ಕಂಫರ್ಟ್ಸ್ ಇರ್ಬೋದು, ಅಥವಾ ಒಂದು ಪೊಸಿಷನ್ ಇರ್ಬೋದು, ಇಷ್ಟಕ್ಕಷ್ಟೇ ಸೀಮಿತವಾಗಿದೆ ನಮ್ಮದೇ ಒಂದು ಜೀವನ. ಆದರೆ ಯೋಗ ಹೇಳೋದು ಮೊಟ್ಟ ಮೊದಲನೇದಾಗಿ ನಿಮ್ಮ ಜೀವನದ ಉದ್ದೇಶ ಏನು. ಇದನ್ನು ನಾವು ಎಷ್ಟು ವರ್ಷ ಆದರೂ ಕೂಡ ಅದ್ರ ಬಗ್ಗೆ ನೋಡೋಕ್ಕೂ ಇಷ್ಟಪಡಲ್ಲ. ನನ್ನ ಜೀವನದ ಉದ್ದೇಶ ಏನು ಅಂತ ನೋಡಿ ಯೋಗಕ್ಕೆ ಬರ್ತಾರೆ ಕೆಲವರು. ಏನು ಅಂತಂದರೆ ಲಿಮಿಟೆಡ್, ಅಂದರೆ ನಾನು ಒಂದು 2 kg ಜಾಸ್ತಿ ಆಗಿದ್ದೀನಿ, ಅದನ್ನು ಕಡಿಮೆ ಮಾಡ್ಕೋಬೇಕು, ಬೊಜ್ಜಿಳಿಸಬೇಕು ಅಷ್ಟೇ. ಇನ್ನು ನೆಕ್ಸ್ಟ್ ಏನಕ್ಕಪ್ಪ ಬರ್ತೀನಿ, ನನಗೆ ಮಂಡಿ ನೋವಿದೆ ಅದಕ್ಕೆ ಬರ್ತಾ ಇದ್ದೀನಿ, ಸೊಂಟ ನೋವಿದೆ, ಬೆನ್ನು ನೋವಿದೆ ಬರ್ತಾ ಇದ್ದೀನಿ. ಆದರೆ ಇದೆಲ್ಲವೂ ನಿಜಾನೇ ಯೋಗದಲ್ಲಿ. ಇದೆಲ್ಲ ಯೋಗದಲ್ಲಿ ಬೈ ಪ್ರಾಡಕ್ಟ್ಸ್. ಮೇನ್ ಪ್ರಾಡಕ್ಟ್ ಏನು ಅಂದರೆ ಟ್ರಾನ್ಸ್ಫಾರ್ಮೇಷನ್. ಅಂದರೆ ಮನುಷ್ಯರ ರೀತಿಯಲ್ಲಿ ಬದುಕ್ತಾ ಇರುವಂತಹ, ಮೃಗಗಳ ತರಹ ಬದುಕ್ತಾ ಇರುವಂತಹ ಜನ ಮನುಷ್ಯರಾಗಬೇಕು. ಅಂದರೆ ಏನು, ಮೃಗಗಳಿಗೆ 2 ಬೇಕಾಗಿರೋದು, ಅಥವಾ ವೆರಿ ಲಿಮಿಟೆಡ್ ಸ್ಕೋಪ್, ಹೊಟ್ಟೆಗೆ ಊಟ, ಆಮೇಲೆ ನಿದ್ದೆ, ಮುಗಿದೋಯ್ತು. ಆದರೆ ನಾವು ಮನುಷ್ಯರಾಗಿ ಅಷ್ಟಕ್ಕೆ ಲಿಮಿಟೆಡ್ ಆಗಿ ಇರಬಾರ್ದು ಅಂತ ಹೇಳೋದೇ ಯೋಗ. ಅಲ್ಲಿಂದ ಮನುಷ್ಯರಾಗಿ ಬದುಕೋದನ್ನು ಕಲಿಬೇಕು. ಏನು ಹಾಗಂದ್ರೆ, ಮನುಷ್ಯನಿಗೆ ಮುಖ್ಯವಾಗಿ ಸ್ವಾಮಿ ವಿವೇಕಾನಂದರು ಹೇಳೋ ಹಾಗೆ ಬೇರೆಯವರಿಗೋಸ್ಕರ ಬದುಕ್ತಾ ಇರೋನಷ್ಟೇ ಮನುಷ್ಯ, ಉಳಿದವರು ಮೃಗಗಳು ಅಂತ ಹೇಳ್ತಾರೆ. ಖಂಡಿತ ಅದನ್ನು ನಾವು ಅನಲೈಸ್ ಮಾಡ್ಕೋಬೇಕು. ಬೇರೆಯವ್ರು ನನಗೆ ಹೇಳೋದಲ್ಲ, ನಾನು ಹೇಗೆ ಬದುಕ್ತಾ ಇದ್ದೀನಿ ಅಂತ ಹೇಳುವಂತಹದ್ದೇ ಯೋಗ ದರ್ಶನ. ಇನ್ನೂ ಮುಂದಕ್ಕೆ ಹೋಗೋದಾದರೆ, ಮನುಷ್ಯನಾಗಿರುವಂಥವನು ಇನ್ನೂ ಮೇಲಕ್ಕೆ ದೇವಮಾನವನಾಗೋದು ಹೇಗೆ ಅಂತ ಹೇಳುವಂತಹ ಏಕೈಕ ವಿದ್ಯೆ ದೇಶದೊಳಗೆ ಪರಮಾತ್ಮನನ್ನ ಹುಡುಕುವ ಮತ್ತು ಸೇರಿಸುವ, ಐಕ್ಯಗೊಳಿಸುವಂತಹ ಒಂದು ಪ್ರಯತ್ನ. ಕರೆಕ್ಟ್ ಕರೆಕ್ಟ್. ಇದು ಯೋಗದ ವಿಚಾರ, ಪರ್ಪಸ್. ಯೋಗದಲ್ಲಿ ತಾವು MPhil ಮಾಡಿದ್ದೀರಿ, ಅದೇ ರೀತಿ PhD ಕೂಡ ಮಾಡಿದ್ದೀರಿ, ವಿಶ್ವ ಮಟ್ಟದಲ್ಲಿ ಅದನ್ನು ಪರಿಚಯಿಸುವಂತಹ ಬಹಳ ದೊಡ್ಡ ಪ್ರಯತ್ನವನ್ನು ಮಾಡಿದಿರಿ. ಅದರ ಬಗ್ಗೆ ಮತ್ತೆ ಬರ್ತೀನಿ. ವಿಶೇಷವಾಗಿ ನಾಡ್ದೊಂದು ಕಾರ್ಯಕ್ರಮ ನಡೆಯಲಿಕ್ಕಿದೆ ಡಿಸೆಂಬರ್ 23-24 ಬೆಂಗಳೂರಿನ ಅರಮನೆ ಮೈದಾನದಲ್ಲಿ. ಅದರ ಬಗ್ಗೆ, ಆ ಶೃಂಗಸಭೆಯ ಬಗ್ಗೆ. ಓಕೆ, ಇದಕ್ಕೆ ಹೇಳೋದಕ್ಕೆ ಮುಂಚೆ ನಾನು ಒಂದು 2-3 ವಿಚಾರ ಹೇಳಬೇಕು ನವೀನ್. ಖಂಡಿತ ಖಂಡಿತ. ಮೊದಲನೇದಾಗಿ ನಮ್ದು 3 ಸಂಸ್ಥೆಗಳಿದೆ. ಮೊದಲನೇದು ಸ್ವಾಮಿ ವಿವೇಕಾನಂದ ಯೋಗ ರಿಸರ್ಚ್ ಅಂಡ್ ಹೋಲಿಸ್ಟಿಕ್ ಹೆಲ್ತ್ ಟ್ರಸ್ಟ್ ಅಂತ ಬೆಂಗಳೂರು ಜುಡಿಷಿಯಲ್ ಲೇಔಟಲ್ಲಿ ಇರುವಂತಹದ್ದು. 25 ವರ್ಷಗಳಿಂದ ಅದು ನಡೀತಾ ಇದೆ. ಅದರಲ್ಲಿ ನಾನು ಯೋಗವನ್ನು ಹೇಳ್ಕೊಡ್ತಾ ಇದ್ದೀನಿ. ಅದನ್ನ ಮಿನಿಸ್ಟ್ರಿ ಆಫ್ ಆಯುಷ್, ಗವರ್ಮೆಂಟ್ ಆಫ್ ಇಂಡಿಯಾದವರು ಥ್ರೂ ಯೋಗ ಸರ್ಟಿಫಿಕೇಶನ್ ಬೋರ್ಡ್ ಅಕ್ರೆಡಿಟೇಷನ್ ಮಾಡಿದ್ದಾರೆ. ಅದರ ಮೂಲಕ ನಾವು ಯೋಗ ವಾಲಂಟಿಯರ್ಸ್, ಲೆವೆಲ್ 1 ಎಕ್ಸಾಮಿನೇಷನ್, ಲೆವೆಲ್ 2 ಎಕ್ಸಾಮಿನೇಷನ್ ಟು ಬಿಕಮ್ ಯೋಗ ಟೀಚರ್ಸ್, ಅದನ್ನು ನಾವು ಮಾಡ್ತಾ ಇದ್ದೀವಿ. ಇನ್ನು ಎರಡನೇದಾಗಿ ಯೋಗ ಯೂನಿವರ್ಸಿಟಿ ಆಫ್ ದಿ ಅಮೆರಿಕಾಸ್ ಅಂತ ಮಯಾಮಿನಲ್ಲಿ, ಫ್ಲೋರಿಡಾದಲ್ಲಿ ರಿಜಿಸ್ಟರ್ ಆಗಿದೆ ಆಸ್ ಎ ರಿಲಿಜಿಯಸ್ ಯೂನಿವರ್ಸಿಟಿ, ಹಿಂದೂ ರಿಲಿಜಿಯಸ್ ಯೂನಿವರ್ಸಿಟಿ. ಅದರಿಂದ ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ನಮ್ಮ ಭಾರತ ದೇಶದ ಸಂಸ್ಕಾರ, ಸಂಸ್ಕೃತಿ, ಶಾಸ್ತ್ರಗಳ ಮೇಲೆ ಸಾಕಷ್ಟು ರಿಸರ್ಚನ್ನು, ಸಂಶೋಧನೆಯನ್ನ ಮಾಡಿ ಪ್ರಪಂಚಕ್ಕೆ ಹೇಳುವಂತಹ ವಿಚಾರವನ್ನ ಈ ಒಂದು ಸಂಸ್ಥೆ ಯೋಗ ಯೂನಿವರ್ಸಿಟಿ ಆಫ್ ಅಮೆರಿಕಾದಿಂದ ನಾವು ಪ್ರಾರಂಭ ಮಾಡಿದ್ದೀವಿ. ಅದಕ್ಕೆ ನಾನು ವೈಸ್ ಪ್ರೆಸಿಡೆಂಟು ಆಗಿದ್ದೀನಿ ಅಲ್ಲಿ. ಇಲ್ಲಿ ವೈಸ್ ಚಾನ್ಸಲರ್ ಆಗಿದ್ದೆ. ಈಗ 5 ವರ್ಷಗಳು ನಾನು ನಡೆಸಿದ ನಂತರ ಡಾಕ್ಟರ್ ರಾಜಶೇಖರ್ ರೆಡ್ಡಿ ಅವರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ, ಅವರು ವೈಸ್ ಚಾನ್ಸಲರ್ ಆಗಿದ್ದಾರೆ. ಇವತ್ತು ಕಾಲ ಬದಲಾಗಿದೆ. ಎಲ್ಲವನ್ನೂ ಪ್ರಶ್ನಾರ್ಥಕ ರೀತಿಯಲ್ಲಿ ನೋಡುವಂತಹ, ಎಲ್ಲವನ್ನೂ ಸುಳ್ಳು ಅಂತ ಹೇಳುವಂತಹ, ಸರಾಸಾಗಟವಾಗಿ ತಳ್ಳಿ ಹಾಕುವಂಥ ಪ್ರಯತ್ನಗಳು ಆಗ್ತಾ ಇದೆ. ಇದರ ಬಗ್ಗೆ ಯೋಗ ಕೂಡ ಇದಕ್ಕೆ ಹೊರತಾಗಿಲ್ಲ. ಯೋಗ ಅಂದರೆ ಒಂದು ರೀತಿಯಲ್ಲಿ ಮೂಢನಂಬಿಕೆ, ಅದರಲ್ಲಿ ಏನಿಲ್ಲ ಅನ್ನುವಂಥ ಮಾತನ್ನು ಕೆಲವರು ಹೇಳೋರು ಇದ್ದಾರೆ. ಅದಕ್ಕೇನೆ ಈಗ ನಾವು ಈ ಕಾನ್ಫರೆನ್ಸ್ಗಳನ್ನ ಶುರು ಮಾಡಿರೋದು. ಈಗ ನೋಡಿ, ನಮ್ಮಲ್ಲಿ ಏನು ಹೇಳ್ತೀವಿ, ಉಸಿರಾಟವನ್ನು ಹೇಳ್ಕೊಡ್ತೀವಿ. ಅದರಲ್ಲಿ ಏನಿದೆ ಮೂಢನಂಬಿಕೆ, ಅದರಲ್ಲಿ ಧರ್ಮ ಜಾತಿ ಎಲ್ಲ ಹುಡುಕ್ತಾರೆ. ಆದರೆ ನಾನು ಕೇಳೋದು ಒಂದೇ ಪ್ರಶ್ನೆ ನವೀನ್ಜಿ, ಯಾರು ಉಸಿರಾಡಲ್ಲ ಅವ್ರು ಈ ಪ್ರಪಂಚದಲ್ಲಿ ಇರ್ಲಿಕ್ಕೆ ಆಗತ್ತೆ? ಸಾಧ್ಯನೇ ಇಲ್ಲ. ಪ್ರಪಂಚದಲ್ಲಿ ನಾವು ಈ ಬಂದಿದ ತಕ್ಷಣ ಮೊಟ್ಟ ಮೊದಲನಾಗಿ ಮಾಡೋ ಕೆಲಸನೇ ಉಸಿರು ತಗೊಳೋದು. ಆಮೇಲೆ ಮಿಕ್ಕಿದ್ದು ಹಾರಾಟ, ಹೋರಾಟ, ಪರದಾಟ ಎಲ್ಲ ಆಟಗಳು ಅದಾದ ಮೇಲೆ. ಆಮೇಲೆ ಉಸಿರು ನಿಂತ ಮೇಲೆ ಏನೂ ಇಲ್ಲ. ಆಮೇಲೆ ಅಂದರೆ ಸಂಪೂರ್ಣ ಜೀವನ ಇರೋದೇ ಒಂದು ಉಸಿರನ್ನ ತೆಗೆದುಕೊಂಡು ಒಂದು ಉಸಿರನ್ನ ಬಿಡೋ ಮಧ್ಯದಲ್ಲಿ ಇರುವಂತಹದ್ದು. ಅಂದರೆ ಇದನ್ನ ಹೇಳ್ಕೊಡೋದ್ರಲ್ಲಿ ತಮ್ಮ ಮಾತಿನ ಬದಲು ಬಹುಶಃ ಉಸಿರು ಎಲ್ಲರೂ ತಗೊಳ್ತಾರೆ, ಯಾವ ರೀತಿ ಉಸಿರು ತಗೊಳ್ಬೇಕು ಅನ್ನೋದನ್ನು ಯೋಗ ಹೇಳ್ಕೊಡ್ತಾರೆ. ಕರೆಕ್ಟ್. ಹೇಗೋ ತಗೊಂಡು ಹೇಗೋ ಬದುಕಿ ಹೆಂಗೋ ಹೋಗೋದು ಅದು ಮೃಗಗಳ ರೀತಿ. ನಿರ್ದಿಷ್ಟವಾದಂತಹ ರೀತಿಯಲ್ಲಿ ಉಸಿರನ್ನ ತೆಗೆದುಕೊಂಡು ನಿರ್ದಿಷ್ಟವಾದ ರೀತಿ ಉಸಿರನ್ನ ಬಿಟ್ಟು ಎಷ್ಟು ಹಿಡ್ಕೋಬೇಕು, ಎಷ್ಟು ಬಿಡಬೇಕು ಅನ್ನುವಂತಹ ಹೇಳುವಂತಹ ಕಲೆ ಅಥವಾ ಸೈನ್ಸ್, ವಿಜ್ಞಾನ, ಪ್ರಾಣಾಯಾಮ ಅದನ್ನ ಒಳಗೊಂಡಿರುವಂತಹದ್ದು ಯೋಗ. ಇದನ್ನ ಪರಿಚಯ ಮಾಡಿಸೋದಿಕ್ಕೇನೆ ನಮ್ಮ ಯೂನಿವರ್ಸಿಟಿ, ನಮ್ಮ ಸಂಸ್ಥೆ ಪ್ಲಸ್
ರೋಟರಿ ಬ್ಯಾಂಗ್ಳೂರ್ ಗ್ಲೋಬಲ್ ಯೋಗ, ಈ 3 ಸಂಸ್ಥೆಗಳು ಮತ್ತಷ್ಟು ಸಂಸ್ಥೆಗಳ ಜೊತೆಯಲ್ಲಿ ಸೇರಿ ಕಾರ್ಯಕ್ರಮ ಮಾಡ್ತಾ ಇರೋದೇ ಈ ಗ್ಲೋಬಲ್ ಯೋಗ ಸಮಿಟ್. ಇದನ್ನ ನಾವು ಲಾಸ್ಟ್ ಇಯರ್ ಮೊದಲನೇದಾಗಿ ಪ್ರಾರಂಭ ಮಾಡಿದ್ವಿ. ಈ ವರ್ಷ ಇನ್ನೂ ಜಾಸ್ತಿ ಮಾಡಬೇಕು ಅಂತ 1500 ಜನ ಹೋದ ಸಲ ಬಂದಿದ್ರು. ಈ ಸಲ 3000 ಜನ ಕರೆದುಬಿಟ್ಟು ನಾವು ಮಾಡಿಸ್ಬೇಕು ಅಂತ ಪ್ರಾರಂಭ ಮಾಡಿದ್ವಿ. ಲಾಸ್ಟ್ ಟೈಮ್ ಒಂದು 8-10 ದೇಶಗಳಿಂದ ಬಂದಿದ್ರು. ಈ ಸಲ ಒಂದು 15-20 ದೇಶಗಳಿಂದ ನಾವು ಇನ್ವೈಟ್ ಮಾಡ್ತಾ ಇದ್ದೀವಿ, ಬೋತ್ ಸ್ಪೀಕರ್ಸ್ ಆಸ್ ವೆಲ್ ಆಸ್ ಡೆಲಿಗೇಟ್ಸ್. ಇದನ್ನು ಯಾತಕ್ಕೆ, ಈಗ ಸಾಮಾನ್ಯವಾಗಿ ಯಾವುದೇ ಸಮ್ಮೇಳನ 10 ಗಂಟೆ 11 ಗಂಟೆ ಶುರುವಾಗುತ್ತೆ. ಆದರೆ ಈ ಒಂದು ಸಮ್ಮೇಳನ ವಿಶೇಷವಾಗಿ 5:15 ಗಂಟೆಗೆ ಪ್ರಾರಂಭ ಆಗುತ್ತೆ. ಯೋಗಕ್ಕೆ ಹೆಚ್ಚು ಪ್ರಶಸ್ತವಾದ ಕಾಲ, ಬ್ರಾಹ್ಮಿ ಮುಹೂರ್ತದ. ಕರೆಕ್ಟ್. ಆ ಸಂದರ್ಭದಲ್ಲಿ ಆ ವೈಬ್ರೇಷನ್ಸು ತುಂಬಾ ಚೆನ್ನಾಗಿರೋದ್ರಿಂದ ಆ ಸಮಯದಲ್ಲಿ ನಾವು ಪ್ರಾರಂಭ ಮಾಡ್ತಾ ಇದೀವಿ. ಅದು ಪ್ರಾರಂಭ ಹೇಗೆ ಮಾಡ್ತಾ ಇದೀವಿ? ಅಗ್ನಿಹೋತ್ರದಿಂದ ಪ್ರಾರಂಭ ಮಾಡ್ತಾ ಇದೀವಿ, ಸೂರ್ಯ ನಮಸ್ಕಾರದಿಂದ ಪ್ರಾರಂಭ ಮಾಡ್ತಾ ಇದೀವಿ, ಮಂತ್ರ ಚಾಂಟಿಂಗ್ ಇಂದ ಶುರು ಮಾಡ್ತಾ ಇದೀವಿ. ಈಗ ಮಂತ್ರ ಅಂತ ಅಂದ್ರೆ ಸೌಂದರ್ಯ ಲಹರಿ ಆಗಿರ್ಬೋದು, ಲಲಿತಾ ಸಹಸ್ರನಾಮ ಇರ್ಬೋದು, ವಿಷ್ಣು ಸಹಸ್ರನಾಮ ಇರ್ಬೋದು, ಭಗವದ್ಗೀತೆ ಇರ್ಬೋದು, ಹನುಮಾನ್ ಚಾಲೀಸ ಇರ್ಬೋದು, ಈ ಎಲ್ಲವನ್ನು ಮಹಾಮೃತ್ಯುಂಜಯ ಮಂತ್ರ, ಇದೆಲ್ಲವನ್ನು ಸೇರಿ ನಾವು ಶುರು ಮಾಡ್ತಾ ಇದ್ದೀವಿ. ಯಾಕೆಂದ್ರೆ ಇದನ್ನ ಸಾವಿರಾರು ವರ್ಷಗಳಿಂದ ಅಭ್ಯಾಸ ಮಾಡಿಕೊಂಡು ಬಂದಿರುವಂತಹ ಮಂತ್ರಗಳು. ಜೊತೆಗೆ ಇದನ್ನ ಸೈಂಟಿಫಿಕ್ ಆಗಿ ಇದರಿಂದ ಏನ್ ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ಕಂಡುಹಿಡಿಯೋಕೋಸ್ಕರ ಬಗ್ಗೆ ನನ್ನ ಪ್ರಶ್ನೆ ಇದೆ. ಈಗ ಅಗ್ನಿಹೋತ್ರ ಮಾಡುವುದರಿಂದ ಏನ್ ಲಾಭ ಇದೆ ಅನ್ನೋಂಥ ಪ್ರಶ್ನೆ ಕೆಲವರಲ್ಲಿ ಮೂಡಿರಬಹುದು. ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನೋಡಿ, 1984ರಲ್ಲಿ ಭೂಪಾಲ್ನಲ್ಲಿ ಒಂದು ದೊಡ್ಡ ಟ್ರಾಜಿಡಿ ಆಯಿತು. ಎಲ್ರಿಗೂ ಗೊತ್ತಿದೆ. ಹೌದು, ಖಂಡಿತ. ಎಲ್ರಿಗೂ ಗೊತ್ತಿರೋ ಹಾಗೆ ಸುತ್ತಮುತ್ತ ಇರುವಂತಹ ಸಾವಿರಾರು ಮನೆಗಳಲ್ಲಿ ಸಮಸ್ಯೆ ಆಯಿತು. ಆದರೆ ಬೆರಳೆಣಿಕೆಯಷ್ಟು ಮನೆಗಳಲ್ಲಿ ಮಾತ್ರ ಅದರ ಎಫೆಕ್ಟ್ ಆಗಲಿಲ್ಲ. ಏನು ಕಾರಣ ಅಂದಾಗ ಜರ್ಮನಿಯಿಂದ, ಯುರೋಪ್ನಿಂದ ಒಬ್ಬರು ವಿಜ್ಞಾನಿ ಬಂದು ರಿಸರ್ಚ್ ಮಾಡಿದ್ರು. ಯಾತಕ್ಕೆಂದ್ರೆ ಆ ಮನೆಯಲ್ಲಿ ಅಗ್ನಿಹೋತ್ರ ನಡೀತಾ ಇತ್ತು. ಅದಾದ ಮೇಲೇನೆ ಅಗ್ನಿಹೋತ್ರ ನಮ್ಮಲ್ಲಿ, ನಮ್ಮ ದೇಶದಲ್ಲಿ ಸಾವಿರಾರು ವರ್ಷಗಳಿಂದ ನಡೀತಾ ಬಂದಿದ್ರು ಕೂಡ ಭೂಪಾಲ್ ಟ್ರಾಜಿಡಿ ಆದ್ಮೇಲೆ ಅಗ್ನಿಹೋತ್ರ ಏನಂತ ಗೊತ್ತಾಗ್ಲಿಕ್ಕೆ ಶುರುವಾಗಿದೆ. ಇದಾದ್ಮೇಲೆ ಏನ್ ಮಾಡ್ತಿದ್ದಾರೆ, ನಮ್ಮ ಯೂನಿವರ್ಸಿಟಿಯಿಂದ ಒಬ್ಬರು ಸ್ಟೂಡೆಂಟ್ ಇದ್ರ ಮೇಲೆ ರಿಸರ್ಚ್ ಮಾಡ್ತಾ ಇದ್ದಾರೆ. 50 ಮನೆಗಳು ಆಲ್ರೆಡಿ ಮಾಡ್ತಿದ್ದಾರೆ, 50 ಚಿಲ್ಲರೆ. 108 ಮನೆಗಳಲ್ಲಿ ಇದಾದ್ಮೇಲೆ ಅದನ್ನ ಪಬ್ಲಿಷ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ, PhD ಥೀಸಿಸ್ಗೋಸ್ಕರ. ಅಂದ್ರೆ ಏನು ಬದಲಾವಣೆ ಆಗತ್ತೆ ಅಂತ. ಯಾತಕ್ಕೆ ಇದರಲ್ಲಿ ನೋಡಿ, ಇದನ್ನು ನಮ್ಮ ಬೆರಣಿಯಿಂದ ಮಾಡ್ತಾರೆ. ಆ ಬೆರಣಿ ಯಾವುದರಿಂದ ಮಾಡಿರ್ಬೇಕು? ದೇಸಿ ತಳಿಯ. ನೋಡಿ, ಆ ದೇಸಿ ಅನ್ನೋದು ಬಹಳ ಮುಖ್ಯ. ಬಹಳ ಜನಕ್ಕೆ ಗೊತ್ತಿಲ್ಲ. ಹಸು ಎಲ್ಲ ಹಸುನೇ, ಆದ್ರೆ ದೇಸಿ ಹಸು ಬೇರೆ. ಖಂಡಿತ. ಅದರ ಒಂದು ಗುಣಲಕ್ಷಣಗಳು ಮತ್ತು ಅದರ ಸಾಮರ್ಥ್ಯ ಅದು ಮುಖ್ಯ ಅದಿರ್ತದೆ. ಅದರಿಂದ ಮಾಡಿರುವಂತಹದ್ರಲ್ಲೇ ಉಪಯೋಗಿಸ್ಕೋಬೇಕು ಮೊದಲನೇದು. ಅದಕ್ಕೋಸ್ಕರನೇ ನಾವು ಅದಕ್ಕೆ ಅಷ್ಟೊಂದು ಬೆಲೆಯನ್ನ ಕೊಡ್ತೀವಿ. ಇಟ್ ಈಸ್ ಮೋರ್ ದ್ಯಾನ್ ವೆಲ್ತ್. ಯಾಕೆ? ಹೆಲ್ತ್ಗೆ ಬಹಳ ಇಂಪಾರ್ಟೆಂಟ್ ಆಗಿರುವಂತಹದ್ದು ಅದರ ಒಂದು ಸಗಣಿ. ನೆಕ್ಸ್ಟ್ ಅದಕ್ಕೆ ನಾವು ಹಾಕೋದೇನು? ದೇಸಿ ತುಪ್ಪ. ನೋಡಿ, ಮತ್ತೆ ದೇಸಿ ಬಂತು ಅಂದ್ರೆ ಯಾವುದೋ ಅಂಗಡಿನಲ್ಲಿ ಸಿಕ್ಕಿದ್ದ ಅಲ್ಲ, ದೇಸಿ ತಳಿಯಿಂದ ಹಸುವಿನಿಂದಾನೆ ಬಂದಿರುವಂತಹ ತುಪ್ಪವನ್ನು ಹಾಕ್ತೀವಿ. ಎರಡನೇದಾಯ್ತು. ಅದರ ಕಾಂಬಿನೇಷನ್ ಏನಾಗುತ್ತೆ ಅನ್ನೋದನ್ನ ನಾವು ನೋಡ್ಬೇಕಾಗಿದೆ. ಇನ್ನು ಮೂರನೇದು ಅಕ್ಕಿ ಕಾಳು. ಅದೇನದು ಅಂದ್ರೆ ಪೀಸ್ ಆಗಿರೋದಲ್ಲ, ಪೂರ್ತಿ ಇರಬೇಕು. ಈ ಥರದನ್ನೆಲ್ಲ ನಾವು ಹಾಕಿ ಮಾಡಿದಾಗ ಇದರಲ್ಲಿ ಮತ್ತೆ ರೀಸೆಂಟ್ ಆಗಿ ನಮಗೆ ಒಬ್ರು ಸ್ವಾಮೀಜಿಯವರು ಸಿಕ್ಕಿದ್ದಾರೆ. ಅವರು ಹಿಮಾಲಯಕ್ಕೆ ಹೋಗಿ ಅಘೋರಿಗಳು, ನಾಗಾ ಸ್ವಾಮಿಗಳಿಂದ ಕಲ್ತ್ಕೊಂಡು ಬಂದಿರುವಂತಹ 3 ಥರದ ವಿಭಿನ್ನವಾದಂತಹ ಅಗ್ನಿಹೋತ್ರಗಳನ್ನ ನಮಗೆ ಕಲಿಸೋರಿದ್ದಾರೆ. ಒಂದು ಅಗ್ನಿಹೋತ್ರ ಫಾರ್ ವೆಲ್ನೆಸ್, ಇನ್ನೊಂದು ಅಗ್ನಿಹೋತ್ರ ಫಾರ್ ಬಿಸಿನೆಸ್ ಕಾರ್ಪೊರೇಟ್ಸ್, ಇನ್ನೊಂದು ಅಗ್ನಿಹೋತ್ರ ಫಾರ್ ಗುರುಕುಲ, ದಟ್ ಮೀನ್ಸ್ ಫಾರ್ ಎಜುಕೇಶನ್. ಈ 3ಗೂ ಕೂಡ ಬೇರೆ ಬೇರೆ ಅಗ್ನಿಹೋತ್ರಗಳನ್ನ ಮಾಡಕ್ ತೋರಿಸ್ತಾ ಇದ್ದಾರೆ. ಇದರ ಜೊತೆಗೆ ನಮ್ಮ ಯೋಗ ಯೂನಿವರ್ಸಿಟಿ ಆಫ್ ಅಮೆರಿಕಾಸಿಂದ ಇನ್ನೊಬ್ರು ಹೋಮ ಥೆರಪಿ ಅಂತ ಮಾಡ್ತಿದ್ದಾರೆ. ಅಂದ್ರೇನು? ಈಗ ಒಂದು ಜಮೀನಲ್ಲಿ ಏನೋ ಬೆಳೀತಾ ಇದ್ದಾರೆ, ಅದನ್ನ 4 ಮೂಲೆಯಲ್ಲಿ ಹೋಮವನ್ನ ಮಾಡಿದಾಗ, ಅಗ್ನಿಹೋತ್ರವನ್ನು ಮಾಡಿದಾಗ ಬೆಳಗ್ಗೆ ಸಾಯಂಕಾಲ ಅದಕ್ಕೆ ಒಂದು ರೀತಿಯ ಸಂಸ್ಕಾರ ಕೊಟ್ಟ ಹಾಗೆ, ಆಗ ಅಲ್ಲಿ ಬರುವಂತಹ ಬೆಳೆ ಎಷ್ಟು ಸತ್ವಯುತವಾಗಿರ್ತದೆ, ಎಷ್ಟು ಜಾಸ್ತಿ ಬರುತ್ತೆ, ಇದನ್ನೆಲ್ಲ ಕೂಡ ಸ್ಟಡಿಯನ್ನ ಯೋಗ ಯೂನಿವರ್ಸಿಟಿ ಆಫ್ ಅಮೆರಿಕಾ ಮಾಡ್ತಾ ಇದ್ದೀವಿ. ಖಂಡಿತ. ಇದರ ಬಗ್ಗೆ ಹಿಂದೆ ಕೂಡ ಪ್ರಯೋಗಗಳಾಗಿದೆ. ಯಜ್ಞಕ್ಕೆ ಬಳಸಿದಂತಹ ಆ ಒಂದು ಭಸ್ಮವನ್ನು ಒಂದು ಗಿಡಕ್ಕೆ ಹಾಕಿದಾಗ ಅಲ್ಲಿ ಬರುವಂತಹ ಬೆಳೆಗಳಲ್ಲಿ ಬಹಳ ದೊಡ್ಡ ವ್ಯತ್ಯಾಸ ಕಂಡು ಬಂದಿದೆ. ಈಗ ನನ್ನ ಇನ್ನೊಂದು ಪ್ರಶ್ನೆ, ಅದ್ಭುತವಾದಂತಹ ಶಾಸ್ತ್ರಗಳು, ವಿಚಾರಗಳು ಈ ದೇಶದಲ್ಲಿದೆ, ಆದರೆ ನಮಗೆ ಗೊತ್ತಾಗೋದು ಯಾವುದೋ ಪರದೇಶದವರು ಹೇಳಿದ ಮೇಲೆ, ಅಮೆರಿಕನ್ನವರು, ಜರ್ಮನ್ನರು
ಬೇರೆ ದೇಶದವ್ರು ಹೇಳಿ ಯಾಕೆ ಇಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ? ಮತ್ತೆ ಬಹಳ ಒಳ್ಳೆ ಪ್ರಶ್ನೆ ಕೇಳಿದಿರಿ. ನಾನೀಗ ಡೈರೆಕ್ಟಾಗಿ 2016ನೇ ಇಸ್ವಿನಲ್ಲಿ ಒಬ್ಬರು ಜಾಪನೀಸ್ ಬಯಾಲಜಿಸ್ಟಿಗೆ ನೊಬೆಲ್ ಪ್ರೈಸ್ ಬಂತು. ಯಾವುದ್ರ ಮೇಲೆ ಬಂತು ಅಂದರೆ ಅವರು ಮಾಡಿರುವಂತಹ ಸಂಶೋಧನೆ ಉಪವಾಸದ ಮೇಲೆ. ಜಾಪನೀಸ್ಗೂ ಉಪವಾಸಕ್ಕೂ ಸಂಬಂಧ ಇಲ್ಲದೆ ಹೋದ್ರು, ಭಾರತೀಯರಿಗೂ ಉಪವಾಸಕ್ಕೂ ಸಂಬಂಧ ಇದ್ರೂ ಕೂಡ ಅವ್ರಿಗೆ ಯಾಕೆ ಬಂತು ನೊಬೆಲ್ ಪ್ರೈಸ್ ಅಂತ ಅಂದ್ರೆ ಅವರು ಡಾಕ್ಯುಮೆಂಟೇಶನ್ ಕರೆಕ್ಟಾಗಿ ಮಾಡಿದ್ದಾರೆ. ನಾವು ಡಾಕ್ಯುಮೆಂಟೇಶನ್ ಮಾಡ್ತಾ ಇಲ್ಲ. ಇಲ್ಲಿ ಸಂಶೋಧನೆ ಆಗ್ತಾ ಇದೆ, ಆದರೆ ಡಾಕ್ಯುಮೆಂಟೇಶನ್ ಆಗ್ತಾ ಇಲ್ಲ. ಆ ಡಾಕ್ಯುಮೆಂಟೇಶನ್ ಮಾಡೋ ಉದ್ದೇಶದಿಂದಾನೇ ನಾವು ಯೋಗ ಯೂನಿವರ್ಸಿಟಿ ಆಫ್ ಅಮೆರಿಕಾಸ್ನ ಪ್ರಾರಂಭ ಮಾಡಿರೋದು, ಪ್ಲಸ್ ಈಗ ಮಾಡ್ತಿರುವಂತಹ ಗ್ಲೋಬಲ್ ಯೋಗ ಸಮಿಟ್ ಮಾಡ್ತಾ ಇರೋದು ಕೂಡ ಉದ್ದೇಶ ಇದಕ್ಕೋಸ್ಕರನೇ. ಯಾತಕ್ಕೆಂದ್ರೆ ಅಂತಹ ಸೈಂಟಿಸ್ಟ್ಗಳನ್ನ ಕರ್ಕೊಂಡು ಬಂದು ಸೈಂಟಿಫಿಕ್ ಪೇಪರ್ನ ಪ್ರೆಸೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಅದೇ ಒಂದು ಸಪರೇಟ್ ಚಾನಲ್ ಆಗಿ ನಡೆಸ್ತಾ ಇದ್ದೀವಿ ನಾವು. ಇದೇ ತರ ನಮ್ಮ ಆಯುಷ್, ಆಯುರ್ವೇದ ಇರ್ಬೋದು, ಯೋಗ ಇರ್ಬೋದು, ನ್ಯಾಚುರೋಪತಿ ಇರ್ಬೋದು, ಯುನಾನಿ ಇರ್ಬೋದು, ಸಿದ್ಧ ಇರ್ಬೋದು, ಹೋಮಿಯೋಪತಿ ಇರ್ಬೋದು, ಇದೆಲ್ಲವೂ ಕೂಡ ಭಾರತ ದೇಶದಲ್ಲಿ ಹೇಗೆ ಬೆಳೆದು ಬಂದ ಪ್ರಯಾಣದಲ್ಲಿ ರಿಸರ್ಚ್ನ ಎಲ್ಲೆಲ್ಲಿ ಆಗಿಲ್ಲ, ಎಲ್ಲೆಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದನ್ನೇ ವಿಧಿವತ್ತಾಗಿ ನಾವು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾ ಇರುವಂಥ ಒಂದು ಭಾಗನೇ ಯೋಗ, ಗ್ಲೋಬಲ್ ಯೋಗ ಸಮಿಟ್. ಇವತ್ತು ಬದುಕಿನಲ್ಲಿ ಇಷ್ಟೊಂದು ಪಲ್ಲಟಗಳಾಗೋದಕ್ಕೆ ನಮ್ಮ ಶಿಕ್ಷಣ ವ್ಯವಸ್ಥೆ ಸರಿ ಇಲ್ಲ ಅನ್ನುವಂಥ ಒಂದು ಮಾತು ಪ್ರಾಜ್ಞಾವಲಯದಿಂದ ಬರ್ತಾ ಇದೆ. ಯಾಕೆಂದರೆ ಹಿಂದೆ ಗುರುಕುಲ ವ್ಯವಸ್ಥೆ ಇತ್ತು, ಆದರೆ ಇವತ್ತು ಮೆಕಾಲೆ ವ್ಯವಸ್ಥೆಯಲ್ಲಿ ನಾವಿದ್ದೇವೆ. ತಾವು ಇದರ ಬಗ್ಗೆ ಕೂಡ ಭಾಳ ದೊಡ್ಡ ಮಟ್ಟದ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀರಿ, ಗುರುಕುಲ ಇದರ ಬಗ್ಗೆ. ಕರೆಕ್ಟ್, ಅದು ಕೂಡ ಒಂದು ಸಬ್ಜೆಕ್ಟ್ ತಾವು ನೋಡಿರಬಹುದು. ಈ ಗ್ಲೋಬಲ್ ಯೋಗ ಸಮಿಟ್ ಅಲ್ಲಿ ಗುರುಕುಲ ಸಿಸ್ಟಮ್ ಬಗ್ಗೆನೂ ಕೂಡ ಕೆಲವರು ಪ್ರಾಜ್ಞರು ಬಂದ್ಬಿಟ್ಟು ಇದ್ರ ಮೇಲೆ ಡಿಸ್ಕಷನ್ ಅನ್ನ ಮಾಡೋರಿದ್ದಾರೆ. ಮೊದಲನೇದಾಗಿ ನಾನು ಲಾರ್ಡ್ ಅಂತ ಉಪಯೋಗಿಸಲ್ಲ, ಮೆಕಾಲೆ ಅಂತಾನೆ ಹೇಳೋದು. ಏನೇ ಇರಬಹುದು. ಯಾಕೆ ಅಂತಂದ್ರೆ ಒಂದು ದೇಶದ ಸಂಸ್ಕೃತಿ ಸಂಸ್ಕಾರಗಳನ್ನ ಹೊಡೆದಾಕ್ದಾಗ್ಲೇನೆ ಆ ದೇಶ ನಮ್ಮ ಕೈಗೆ ಬರೋದು ಅಂತ ಸಾಧ್ಯ ಅನ್ನೋದನ್ನ ಮಾಡಿಕೊಂಡು 2-3 ಕೆಲಸ ಅವನು ಮಾಡಿದ್ದಾನೆ. ಮೊದಲನೇದಾಗಿ ಗುರುಕುಲ ಸಿಸ್ಟಮ್, ಎರಡನೇದಾಗಿ ಸಂಸ್ಕೃತ ತೆಗೆದಾಕಿದ್ದು, ಮೂರನೇದು ಅವರ ಎಜುಕೇಶನ್ ಸಿಸ್ಟಮ್ನ ಇಂಟ್ರೊಡ್ಯೂಸ್. ಈ 3 ಕೆಲಸ ಅವನು ಮಾಡಿ ಇದ್ದಿದ್ದು 4 ವರ್ಷ ಆದರೂ ಕೂಡ ಬಹಳಷ್ಟು ಹಾಳು ಮಾಡಿದ್ದಾನೆ. ಈಗ ಮತ್ತೆ ವಾಪಸ್ ನಾವು ಅಲ್ಲಿಗೆ ಹೋಗೋದು ಬಹಳ ಕಷ್ಟ ಆಗ್ತಾ ಇದೆ. ಯಾಕೆ? ಒಂದು ದೊಡ್ಡ ಕಂದರ ಗ್ಯಾಪ್ ಕ್ರಿಯೇಟ್ ಆಗೋಗ್ಬಿಟ್ಟಿದೆ. ಅದನ್ನ ಮುಚ್ಚಲಿಕ್ಕೋಸ್ಕರ ಈ ತರ ಒಂದೊಂದೇ ವಿಚಾರಗಳನ್ನ ನಾವಷ್ಟೇ ಅಲ್ಲ ಬಹಳ ಜನ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ಆ ವಿಚಾರದಲ್ಲೂ ಹೇಳಬೇಕು ಅಂದ್ರೆ, ಮೊದಲು ಒಂದೊಂದು ಹಳ್ಳಿಗೆ ಒಂದೊಂದು ಗುರುಕುಲ ಇತ್ತು, ಒಂದೊಂದು ದೇವಸ್ಥಾನಕ್ಕೆ ಒಂದೊಂದು ಗುರುಕುಲ ಅಟ್ಯಾಚ್ ಆಗಿತ್ತು ಅಂತ ಹೇಳ್ತಾರೆ. ಅಂದ್ರೆ ಪ್ರತಿಯೊಂದು ದೇವಸ್ಥಾನ ಕೂಡ ಒಂದು ಪವರ್ ಸೆಂಟರ್ ಆಗಿತ್ತು, ಎಜುಕೇಶನ್ ಸೆಂಟರ್ ಆಗಿತ್ತು, ಸಂಸ್ಕೃತಿ ಸಂಸ್ಕಾರ ಎಲ್ಲದರ ಒಂದು ಸಂಘಟನೆಯ ಕ್ಷೇತ್ರ ಆಗ್ತಿತ್ತು. ಆದ್ರೆ ಈಗ ಅದು ಆಗ್ತಾ ಇಲ್ಲದೆ ಇರೋದ್ರಿಂದಾನೇ ಇದು ದೊಡ್ಡ ಸಮಸ್ಯೆ ಆಗಿರೋದು. ಅದನ್ನ ಮಾಡಬೇಕು ಅಂದ್ರೆ ಗುರುಕುಲ, ದೇವಸ್ಥಾನ ಇದೆಲ್ಲ ಒಟ್ಟಿಗೆ ಹೋಗಬೇಕಾಗಿದೆ ಇನ್ನು ಮುಂದಕ್ಕೆ. ಅದರ ಸಂಬಂಧವಾಗಿ ನಾವು ಈ ವಿಚಾರಗಳನ್ನೆಲ್ಲ ಎಲ್ಲರೂ ಕೂಡ ತಿಳುವಳಿಕೆ ಮಾಡಿ ಅವರು ಕೈಗೆತ್ತಿಕೊಳ್ಳುವ ಹಾಗೆ. ಪ್ರತಿಯೊಂದು ಹಳ್ಳಿನಲ್ಲಿ ದೇವಸ್ಥಾನ ಇದೆ, ಪ್ರತಿಯೊಂದು ಹಳ್ಳಿನಲ್ಲಿ ಒಂದು ಗುರುಕುಲ ಮಾಡೋಕ್ಕೆ ಸುಲಭ ಆಗ್ತದೆ. ಇದನ್ನ ನಾವು ಮನವರಿಕೆ ಮಾಡಿಸೋಕ್ಕೋಸ್ಕರನೇ ಇಂತಹ ಒಂದು ಕಾನ್ಫರೆನ್ಸ್. ಗುರುಕುಲ ಅಂದ್ರೆ ಪರಿಪೂರ್ಣ ಈ ಹಿಂದೆ ಏನಿತ್ತು ಅದೇ ಪರಂಪರೆಯಲ್ಲಿ ಬರ್ತದ ಹೇಗೆ? ನೋಡಿ, ಹಿಂದಿನ ಕಾಲದಲ್ಲಿ 8 ವರ್ಷ ಅಥವಾ 12 ವರ್ಷದ ಒಳಗಡೆ ಒಂದು ಜನಿವಾರವನ್ನು ಹಾಕಿ ಅವನಿಗೆ ಸಂಧ್ಯಾ ವಂದನೆಗಳನ್ನ ಕಲಿಸಿಕೊಟ್ಟು ಗಾಯತ್ರಿ ಮಂತ್ರವನ್ನ ಕೊಟ್ಟು ಅಲ್ಲಿಂದ ನಾವು ಗುರುಕುಲಕ್ಕೆ ಕಳಿಸ್ತಾ ಇದ್ವಿ. ಈಗ ಆ ಥರ ಮಾಡೋಕೆ ಆಗೋದಿಲ್ಲ, ಬೇಡ. ಆದರೆ ಹತ್ರ ಇರುವಂತಹ ಒಂದು ದೇವಸ್ಥಾನಕ್ಕೆ ಬೆಳಗ್ಗೆ 1 ಗಂಟೆ 2 ಗಂಟೆ, ಸಾಯಂಕಾಲ 1 ಗಂಟೆ 2 ಗಂಟೆ ಹೇಳ್ಕೊಡ್ಬೋದು. ಏನು ಆ ಟೈಮಲ್ಲಿ ಇದನ್ನೆಲ್ಲ ಒಂದು ನಮ್ಮ ವಿಚಾರಗಳನ್ನ, ಭಗವದ್ಗೀತೆ ಇರ್ಬೋದು, ವೇದಗಳಿರ್ಬೋದು, ಉಪನಿಷತ್ ಇರ್ಬೋದು, ಇದನ್ನೆಲ್ಲವನ್ನು ಕೂಡ ಮಕ್ಕಳಿಗೆ ಬರ್ತಾ ಹೋದ್ರೆ ನಮ್ಮ ರೂಟ್ಸ್ ಏನಿದೆ ಆ ರೂಟ್ಸ್ನ ಬೇರುಗಳನ್ನ ಬಿಗಿಯಾಗಿ ಇದ್ರೆ ಅವರು ಆಮೇಲೆ ಎಲ್ಲಿಗೆ ಹೋದ್ರೂ ಕೂಡ ಆನಂದವಾಗಿರ್ಬೋದು, ಸ್ವಚ್ಛಂದವಾಗಿರ್ಬೋದು, ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಅನ್ನೋ ತಿಳ್ಕೊಳ್ಳುವಂತಹ ಒಂದು ವಿಚಾರ ಗೊತ್ತಾಗ್ತದೆ. ಯಾರು ಏನೇ ಹೇಳಿದ್ರು ಕೂಡ ನಂಬುವಂತಹ ಅವಶ್ಯಕತೆ ನಮ್ಮ ಮಕ್ಕಳಿಗೆ ಇರೋದಿಲ್ಲ. ಇದನ್ನ ನಾವು ಕಲಿಸ್ಬೇಕಾಗಿದೆ. ಎಲ್ಲೋ ಕೇಳಿದ ನೆನಪು, ಈ ಹಿಂದೆ ಗುರುಕುಲ ಅಂದ್ರೆ ಅದು ಕೇವಲ ವೇದಾಧ್ಯಯನ ಮಾತ್ರ ಅಲ್ಲ, ಲಲಿತ ಕಲೆಗಳ ಒಂದು ರೀತಿಯ ಅಧ್ಯಯನ ಕೂಡ ಅಲ್ಲಿ ನಡೆದಿದೆ. ಬದುಕಿಗೆ ಏನೆಲ್ಲ ಅಗತ್ಯ ಇದೆ ಎಲ್ಲವನ್ನ ಅಲ್ಲಿ ಕಲಿಸಲಾಗ್ತಿತ್ತು. ಈ ಗುರುಕುಲದಲ್ಲಿ ಅದೇ ಪರಂಪರೆ ಇದೆಯಾ ಅಂತ? ಕರೆಕ್ಟ್. ನೋಡಿ, ಬ್ರಾಹ್ಮಣ ಅಂದ್ರೆ ಬ್ರಹ್ಮಜ್ಞಾನವನ್ನು ಪಡೆದವರು ಬ್ರಾಹ್ಮಣನ ವಿನಃ ಜಾತಿಯಿಂದ ಅಲ್ಲ, ಹುಟ್ಟಿನಿಂದ ಅಲ್ಲ. ಅದನ್ನ ಗುರುಕುಲದಲ್ಲಿ ಹೇಳ್ಕೊಡ್ತಾ ಇದ್ರು. ಅಲ್ಲಿ ಯಾವುದು ವ್ಯತ್ಯಾಸ ಇರಲಿಲ್ಲ. ಸೊ ಅಲ್ಲಿ ಜ್ಞಾನ ಬಂದಾಗ ಅವನು ಬ್ರಾಹ್ಮಣ ಆಗ್ತಿದ್ದ, ದ್ವಿಜ ಆಗ್ತಾ ಇದ್ದ. ಖಂಡಿತ. ಒಂದೇದು. ಎರಡನೇದು ಅಷ್ಟೇ ಅಲ್ಲ, ಯಾವುದೇ ರೀತಿಯ ಕ್ಷತ್ರಿಯನಿಗೆ ಬೇಕಾಗಿರುವಂತಹ ಕ್ಷಾತ್ರ ಧರ್ಮವನ್ನು ಕೂಡ ಗುರುಕುಲದಲ್ಲೇ ಹೇಳ್ಕೊಡ್ತಾ ಇದ್ರು.
ಯಾಕೆಂದ್ರೆ ಅಲ್ಲಿಂದ ಅವನು ಬಂದಿದ ತಕ್ಷಣನೇ ರಾಜನಾಗಬೇಕಾಗಿತ್ತು. ರಾಜ್ಯಭಾರ ನಡಿಬೇಕಾದ್ರೆ ಅವನು ಕ್ಷತ್ರಿಯ ಆಗಿರ್ಬೇಕು. ಸೊ ಆ ಕ್ಷಾತ್ರ ಧರ್ಮವನ್ನು ಕೂಡ ಗುರುಕುಲದಲ್ಲಿ ಹೇಳ್ಕೊಡ್ತಾ ಇದ್ರು. ನೆಕ್ಸ್ಟ್ ವೈಶ್ಯ ಅಂದ್ರೆ ಯಾವ ರೀತಿ ಇರಬೇಕು, ವ್ಯಾವಹಾರಿಕವಾಗಿ ಹೇಗಿರ್ಬೇಕು ಅನ್ನೋದು ಗೊತ್ತಾಗ್ತಾ ಇತ್ತು. ನೆಕ್ಸ್ಟ್ ಶೂದ್ರ ಅಂದ್ರೆ ಹೇಗೆ ಸೇವೆಗಳನ್ನ ಮಾಡಬೇಕು ಅನ್ನೋದು ಕೂಡ ಅಲ್ಲಿ ಕಲಿಸ್ತಾ ಇದ್ರು. ಎಲ್ಲವೂ ಕೂಡ ಅಲ್ಲಿ ಇತ್ತು, ಅದು ಗುರುಕುಲ ಆಗ್ತಿತ್ತು. ಅದೇ ರೀತಿ ಬಹಳ ದೊಡ್ಡ ಸಾಧನೆಗಳನ್ನು ಮಾಡಿದವರು ತಾವು. ಒಂದು ಹಂತದಲ್ಲಿ ಪಾದಯಾತ್ರೆಯ ಮೂಲಕ ಕನ್ಯಾಕುಮಾರಿಯಿಂದ ದೆಹಲಿವರೆಗೆ ಹೋದವರು. ಏನಿಲ್ಲ ಅಂದ್ರೆ ಒಂದು 3000 ಕಿಲೋಮೀಟರ್ಗಳ ಒಂದು ಅಂತರ. ಹೌದು. ಇದರ ಹಿನ್ನೆಲೆ ಉದ್ದೇಶ, ನಾನು ಈ ಯೋಗಕ್ಕೆ ಬಂದಿದ್ದೇ ಒಂದು ವಿಸ್ಮಯ. ಬಹಳ ಅಹಂಕಾರಿಯಾಗಿದ್ದೆ ನಾನು ಅವಾಗ ತಿಪ್ಟೂರಿನಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಮ್ಯಾನೇಜರ್ ಆಗಿದ್ದೆ. ಒಂದು ದಿವಸ ತಲೆ ಸುತ್ತಿ ಬಿದ್ದಿದ್ದೆ. ಅಂದ್ರೆ ತುಂಬಾ ಕೆಲಸ ಮಾಡಿ ನಾನು ಅನ್ನೋದ್ರಲ್ಲಿ ಬಿದ್ದಾಗ ಗೊತ್ತಾಯ್ತು ನನಗೆ ನನ್ನ ಜೀವನ ಇದೇ ಲೈಫ್ ಸ್ಟೈಲ್ ಅಲ್ಲಿ ಇದ್ರೆ 6 ತಿಂಗಳಿಂದ 1 ವರ್ಷದಲ್ಲಿ ಸತ್ತೋಗ್ತೀನಿ ಅಂತ. ಆಗ ನಾನು ಮತ್ತೆ ಡಾಕ್ಟರ್ ಹತ್ರ ಹೋಗಿ ಕೇಳಿದೆ, ಡಾಕ್ಟ್ರೇ ನಾನು ಸಾಯಕ್ಕೆ ಇಷ್ಟ ಇಲ್ಲ, ಏನ್ ಮಾಡ್ಬೇಕು ಅಂತ. ಹಾಗಾದ್ರೆ ಲೈಫ್ ಸ್ಟೈಲ್ ಚೇಂಜ್ ಮಾಡಿ ಅಂದ್ರು. ಹಂಗಂದ್ರೆ ಏನು ಅಂದೆ. ಅದಕ್ಕೆ ಯೋಗಕ್ಕೆ ಹೋಗ್ಬೇಕು ನೀವು ಅಂದ್ರು. ಆಗ ನಾನು ಎಸ್ ವ್ಯಾಸ ಯೋಗ ಯೂನಿವರ್ಸಿಟಿಗೆ ಹೋದಾಗ ಅಲ್ಲಿ ಪ್ರತಿದಿನ ಬೆಳಗ್ಗೆ ನಾನು ಭಗವದ್ಗೀತೆಯನ್ನು ಕೇಳ್ತಾ ಇದ್ದೆ. ಆ ಭಗವದ್ಗೀತೆಯನ್ನು ಕೇಳ್ತಾ ನನಗೆ ಫಸ್ಟ್ ಲೆವೆಲ್ ಆಫ್ ಟ್ರಾನ್ಸ್ಫಾರ್ಮೇಶನ್ ಸ್ಟಾರ್ಟ್ ಆಯ್ತು. ಮನುಷ್ಯ ಬರೀ ತಿನ್ನೋದು, ಉಣ್ಣೋದು, ಮಜಾ ಮಾಡೋದು, ಸತ್ತೋಗೋದು, ಇಷ್ಟಕ್ಕೋಸ್ಕರ ಬದುಕಲಿಲ್ಲ, ಮತ್ತೇನೋ ಅರ್ಥ ಇದೆ ಇದಕ್ಕೆ ಅಂತ ಹುಡುಕಕ್ಕೆ ಶುರು ಮಾಡಿದಾಗ ಪ್ರತಿ ಹುಟ್ಟಿನ ಹಿಂದೆ ಕಾರ್ಯ, ಕರ್ತ, ಕಾರಣ ಏನಂತ 3 ಅಂಶಗಳಿದೆ ಅಂತ ಗೊತ್ತಾಯ್ತು. ಅದು ಗೊತ್ತಾದಾಗ ನಾನು ಅಲ್ಲಿ ಗುರುಗಳಿಗೆಲ್ಲ ಕೇಳಕ್ ಶುರು ಮಾಡಿದಾಗ ಹೇಳಿದ್ರು, ನೋಡಿ ಏನೇ ಕ್ರಾಂತಿ ಬರಬೇಕು ಅಂದ್ರೆ, ಏನೇ ಒಂದು ಹೊಸ ವಿಚಾರ ಬರಬೇಕು ಅಂದ್ರೆ ನಮ್ಮ ದೇಶವನ್ನ ನಾವು ನೋಡಬೇಕು. ನಮ್ಮ ಸಂತರು ಹಿಂದೆ ಎಲ್ಲ ಪೂರ್ವಜರು ಮಾಡಿದ ಅದೇ ಕೆಲಸ, ಎಲ್ಲರೂ ಕೂಡ ಭಾರತವನ್ನ ಪಾದಯಾತ್ರೆ ಮಾಡಿದ್ದಾರೆ, ನೀವು ಮಾಡಿ ಅಂದ್ರು. ಆಗ ನಾನು ಎಲ್ಲಿಂದ ಎಲ್ಲಿಗೆ ಮಾಡಬೇಕು ಅಂತ ತೀರ್ಮಾನ ಮಾಡಿದಾಗ ಕನ್ಯಾಕುಮಾರಿಯಿಂದ ದೆಹಲಿವರೆಗೆ ನಾನು ಪಾದಯಾತ್ರೆಯನ್ನು ಮಾಡಿದೆ. ಅದು ಸತ್ಯನೂ ಆಯ್ತು. ಅಲ್ಲಿ ಆ ಒಂದು ಪ್ರಯಾಣದಲ್ಲಿ ಬಹಳ ದೊಡ್ಡ ವ್ಯಕ್ತಿಗಳನ್ನ, ಜೀವನದಲ್ಲಿ ತ್ಯಾಗ ಮಾಡಿರುವಂಥವ್ರನ್ನ, ಜೀವನದಲ್ಲಿ ಏನು ಇಲ್ಲದೆ ಇರುವಂಥ ಆ ಮಟ್ಟಕ್ಕೆ ಬಂದಿರೋರನ್ನ ನಾನು ನೋಡ್ಕೊಂಡು ಬಂದೆ. ಆ ನೋಡ್ಕೊಂಡು ಬಂದಿದ್ದು ನನ್ನ ಮೇಲೆ ಪರಿವರ್ತನೆ ಆಗಿ ಅಲ್ಲಿಂದ ವಾಪಸ್ ಬಂದಾಗ ಕೆಲಸನೇ ಬಿಟ್ಬಿಟ್ಟೆ. ಕೆಲಸವನ್ನೇ ಬಿಟ್ಟು ಯೋಗಕ್ಕೆ ನಿಂತ್ಕೊಂಡೆ. ಅದು ಬಹಳ ದೊಡ್ಡ ಪರಿವರ್ತನೆ ನನ್ನ ಜೀವನದಲ್ಲಿ. ಯಾಕೆಂದ್ರೆ ಇನ್ನೂ ಒಂದು 2-3 ಪ್ರಮೋಷನ್ ಬರ್ತಿತ್ತೇನೋ. ನನಗೆ ಪ್ರಮೋಷನ್ ಬೇಕಾಗಿಲ್ಲ, ನನ್ನ ಜೀವನದ ಉದ್ದೇಶ ಬೇಕಾಗಿತ್ತು. ಅದು ನನಗೆ ಸಿಕ್ಕಿದ್ದು ಯೋಗದಿಂದ. ಅದಕ್ಕೆ ಯೋಗವನ್ನು ಹಿಡ್ಕೊಂಡೆ, ಕೆಲಸವನ್ನು ಬಿಟ್ಟೆ. ಒಂದು ಮಾತೇ ಇದೆ, ಕೋಶ ಓದಿ ನೋಡು, ದೇಶ ಸುತ್ತಿ ನೋಡು. ಆ ಪಾದಯಾತ್ರೆ ಮಾಡ್ತಾ ಬೇರೆ ಬೇರೆ ರಾಜ್ಯಗಳನ್ನು ತಿರುಗ್ತಾ ಬದಲಾವಣೆಗಳಾಯಿತು ಅಂತ ಹೇಳಿದ್ರು. ಯಾವ ರೀತಿಯ ಬದಲಾವಣೆಗಳು ಮುಂದೆ ಅಂದ್ರೆ ಒಂದು ರೀತಿಯ ವೈರಾಗ್ಯ ಬಂದು ಬಿಡ್ತಾ? ಹೌದು, ವೈರಾಗ್ಯ. ನನಗೇನನ್ನಿಸ್ತು, ಜೀವನದಲ್ಲಿ ಬ್ರಹ್ಮಚರ್ಯ, ಅದಾದ್ಮೇಲೆ ಗೃಹಸ್ಥಾಶ್ರಮ, ಅದಾದ್ಮೇಲೆ ವಾನಪ್ರಸ್ಥ, ಅದಾದ್ಮೇಲೆ ಸನ್ಯಾಸ. ನಾನು ಅಷ್ಟೊತ್ತ ಕಾಲ ಗೃಹಸ್ಥಾಶ್ರಮದಲ್ಲಿ ಇದ್ದೆ. ಓಕೆ, ಇದ್ದಿದ್ದು ಒಬ್ಬನೇ ಮಗ, ಒಬ್ಬನೇ ಎಲ್ಲ. ಇಷ್ಟೆಲ್ಲ ಆದಮೇಲೆ ಮುಂದಕ್ಕೆ ಏನು ಅಂದಾಗ ನನಗೆ ವಾನಪ್ರಸ್ಥ ಕರಿತಾ ಇತ್ತು. ನಾನು ಅರ್ಥ ಮಾಡ್ಕೊಂಡಿದ್ದು ನವೀನ್ಜಿ ಇಷ್ಟೇ, ಜೀವನ ಅಂದ್ರೆ ಗೃಹಸ್ಥಾಶ್ರಮದಲ್ಲಿ ನಮ್ಮ ಸುತ್ತಮುತ್ತ ಇರುವ ಸಮಾಜವನ್ನೆಲ್ಲ ನಾವು ನೋಡ್ಕೊಂತ ಅಲ್ಲಿಂದ ಹಣವನ್ನ ಗಳಿಸ್ತೀವಿ, ವೆಲ್ತನ್ನ ಗಳಿಸ್ತೀವಿ, ಎಲ್ಲ ಮಾಡ್ತೀವಿ, ನಾವು ಬೆಳಿತೀವಿ. ಅದಾದ್ಮೇಲೆ ಒಂದು ಸ್ವಲ್ಪನಾದ್ರೂ ವಾಪಸ್ ಕೊಡಬೇಕು ಅಂದ್ರೆ ಅದಕ್ಕೆ ಬೇಕಾಗಿರೋದು ವಾನಪ್ರಸ್ಥ. ಅದಕ್ಕೆ ಕೊಡುವಂತಹ ಕಾರ್ಯಕ್ರಮ ಶುರು ಮಾಡಬೇಕು. ನಾನು ಶುರು ಮಾಡಿದ್ದು ಅದೇನೆ, ವಾಪಸ್ ಕೊಡಕ್ಕೆ ಶುರು ಮಾಡಿದೆ ನಾನು ಯೋಗದ ಮೂಲಕ. ಅಂದ್ರೆ ತನು, ಮನ, ಧನ ಅಂತ ಹೇಳ್ತಾರೆ. ಅದೇ ರೀತಿ ನಾನು ಈ ಜ್ಞಾನದ ಮೂಲಕ ವಾಪಸ್ಸು ಹೆಲ್ತ್ ಅನ್ನ ಜನಗಳಿಗೆ ಕೊಡಕ್ಕೆ ಶುರು ಮಾಡಿದೆ ನಾನು. ಅದು ನನ್ನ ವಾನಪ್ರಸ್ಥ ಶುರುವಾಯಿತು. ವಾನಪ್ರಸ್ಥ ಆಗ್ತಾ ನನಗೆ ಈಗ ವೈರಾಗ್ಯ ಇನ್ನೂ ಜಾಸ್ತಿ ಆಗಿ ಸನ್ಯಾಸಾಶ್ರಮದ ಕಡೆಗೆ ನನ್ನ ಒಲವು ಜಾಸ್ತಿ ಆಗ್ತದೆ, ಸೆಳೆತಾ ಇದೆ. ಅದಕ್ಕೆ ನಾನೇನು ಮಾಡಿದೆ, ಈ ಒಂದು ಗ್ಲೋಬಲ್ ಯೋಗ ಸಮಿಟ್ ಅನ್ನ ಮಾಡಿ ನಮ್ಮ ಯಂಗ್ಸ್ಟರ್ಸ್ಗೆ ಮೇಲೆ ತಂದ್ರೆ ನಾನು ಇಲ್ಲಿಗೆ ಬಂದಿದ್ದಕ್ಕೆ ಸಾರ್ಥಕ ಆಯ್ತು ಅಂತ. ಅದಕ್ಕೆ ನಾವು ಈ ಗ್ಲೋಬಲ್ ಯೋಗ ಸಮಿಟ್ ಅಲ್ಲಿ ಏನ್ ಮಾಡಿದೀವಿ ಅಂದ್ರೆ, ಈಗ ಬರೀ ಬೆಂಗಳೂರಿನಲ್ಲಿ ಆದ್ರೆ ಪ್ರಯೋಜನ ಇಲ್ಲ. ಏನ್ ಮಾಡಬೇಕು, ಜಿಲ್ಲೆನಲ್ಲಿ ಆಗಬೇಕು, ಜಿಲ್ಲೆಯಲ್ಲ ತಾಲ್ಲೂಕಲ್ಲಿ ಆಗಬೇಕು ಅಂತ ಹೇಳಿ ಇಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಮಾಡ್ತಾ ಇದೀವಿ. ಅದೇ ರೀತಿ ಮಂಗಳೂರಿನಲ್ಲಿ ನಾಗಕನ್ನಿಕಾ ದೇವಸ್ಥಾನದಲ್ಲಿ ಟ್ರಸ್ಟಿಯಾಗಿ ಇರುವಂತಹ ಜಗದೀಶ್ ಶೆಟ್ಟಿ ಅವರು, ಶ್ರೀ ಜಗದೀಶ್ ಶೆಟ್ಟಿ ಅವರನ್ನ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದೀವಿ, ಚೀಫ್ ಕೋಆರ್ಡಿನೇಟರ್ ಆಗಿರಿ, ವಿಜಯ್ ಜಗದೀಶ್ ಶೆಟ್ಟಿ. ಹೌದು, ದಕ್ಷಿಣ ಕನ್ನಡ ಜಿಲ್ಲೆಗೆ ನೀವು ಆಗಿರಿ ಅಂತ ಹೇಳಿ. ಅದಾದ್ಮೇಲೆ ಅವ್ರಿಗೇನು ರಿಕ್ವೆಸ್ಟ್ ಮಾಡಿದೀವಿ ಅಂದ್ರೆ, ಪ್ರತಿ ತಾಲ್ಲೂಕಲ್ಲಿ ಲೈಕ್ ಮುಲ್ಕಿನಲ್ಲಿ ಪೃಥ್ವಿನವರು ಇದ್ದಾರೆ, ಅಂಥವರಿಗೆ ಒಂದೊಂದು ತಾಲ್ಲೂಕಲ್ಲಿ ಕೂಡ ಒಬ್ಬೊಬ್ಬರು ಕೋಆರ್ಡಿನೇಟರ್ ನೀವು ಅಪಾಯಿಂಟ್ ಮಾಡಿ. ಅದಾದ್ಮೇಲೆ ಏನ್ ಮಾಡೋದು, ಒಳ್ಳೊಳ್ಳೆ ಜ್ಞಾನಿಗಳಿದ್ದಾರೆ, ಪಂಡಿತರಿದ್ದಾರೆ, ಥೆರಪಿಸ್ಟ್ಗಳಿದ್ದಾರೆ, ಕೌನ್ಸಿಲರ್ಸ್ ಇದ್ದಾರೆ, ನಾವು ಕಳಿಸ್ತೀವಿ. ಅಥವಾ ನಿಮ್ಮಲ್ಲೇ ಇರೋರನ್ನ ಅವರಿಂದ ಒಂದು ಪ್ರೀ ಕಾನ್ಫರೆನ್ಸ್ಗಳನ್ನ ಮಾಡಿಸಿ. ಅಂದ್ರೆ ಕಾನ್ಫರೆನ್ಸಿಗೆ ಮುಂಚೆನೇ ಪ್ರೀ ಕಾನ್ಫರೆನ್ಸ್ ಮಾಡಿಸಿ. ಜೊತೆಗೆ ನಮ್ಮಲ್ಲಿ ಇಲ್ಲದೆ ಇರುವಂತಹ ವಿಚಾರಗಳು, ಒಂದು ನೋಡಿ, ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಅಂತ ಇದೆ. ಆ ಗಿನ್ನಿಸ್ ಅನ್ನೋದು ಒಂದು ಬೀರ್ ಹೆಸರು. ಆಕ್ಚುಲಿ
ಕುಡಿಯೋ ಬೀರ್ ಹೆಸರು, ಅದನ್ನ ರೆಕಾರ್ಡ್ ಮಾಡಿ ಇಟ್ಟಿದ್ದಾರೆ. ನಾವು ಅದು ಒಪ್ಕೊಂಡು, ನಾನು ಕೂಡ ಮಾಡಿದ್ದೀನಿ, ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡಿದ್ದೀನಿ 2019 ನಾನು ಮಾಡಿದೆ. ಆದರೆ ನಾನೇನು ಹೇಳ್ತಾ ಇದ್ದೀನಿ, ಅದು ಬೇಡ, ಅದು ಭಾರತ ದೇಶದ ಅಲ್ಲ ಒಂದು. ಎರಡನೇದಾಗಿ ಯೋಗವನ್ನ ಪ್ರಾರಂಭ ಮಾಡಿದ್ದು ನಮ್ಮ ದೇಶ. ಸೊ ನಮ್ಮ ದೇಶದ ಒಂದು ರೆಕಾರ್ಡ್ ಇರಬೇಕೆ ವಿನ ಬೇರೆ ದೇಶದವರಲ್ಲ. ಅದು ಯಾಕೆ ಹೇಳ್ತಾ ಇದ್ದೀನಿ, ನನ್ನ ಅನುಭವ. ನಾವು ಮಾಡಿದ್ದು ವೀರಭದ್ರಾಸನದಲ್ಲಿ, ಆದರೆ ಅವ್ರು ಕೊಟ್ಟಿದ್ದು ವಾರಿಯರ್ ಪೋಸ್ ಅಂತ. ನೋಡಿ, ವಾರಿಯರ್ ಪೋಸ್ ಅನ್ನೋದಕ್ಕೂ ವೀರಭದ್ರಾಸನ ಅನ್ನೋದಕ್ಕೆ ವ್ಯತ್ಯಾಸ ಇಲ್ವಾ? ಖಂಡಿತ ಖಂಡಿತ. ನನಗೆ ನಿಮ್ಗೆ ಗೊತ್ತು, ಆದ್ರೆ ಅವ್ರಿಗೆ ಗೊತ್ತಿಲ್ಲ. ವಾರಿಯರ್ ಪೋಸ್ 1 ಅಂತ ಕೊಟ್ಟರು. ಅವತ್ತೇ ನಾನು ತೀರ್ಮಾನ ಮಾಡಿದೆ, ನಾವು ಏನಾದರೂ ಒಂದು ಇಲ್ಲಿ ಮಾಡಬೇಕು ಅಂತ ಬಂದಾಗ ಈ ಒಂದು ಗ್ಲೋಬಲ್ ಯೋಗ ಸಮಿಟ್ ಅಲ್ಲಿ ನಮ್ಮ ಎಲ್ಲ ಕೋಆರ್ಡಿನೇಟರ್ಸ್ ನಾನೇನು ಹೇಳ್ತಾ ಇದ್ದೀನಿ, ಅಪ್ಪ ಅದರ ಒಂದು ಅವೇರ್ನೆಸ್ನ ನಾವು ಕ್ರಿಯೇಟ್ ಮಾಡೋಣ. ಒಂದು ಪ್ರೀ ಕಾನ್ಫರೆನ್ಸ್ ಆಗಿ ಪ್ರತಿಯೊಂದು ತಾಲ್ಲೂಕಲ್ಲಿ 1008 ಜನಗಳಿಗೆ ಒಂದು ವಾರ 2 ವಾರ ಟ್ರೈನಿಂಗ್ ಕೊಟ್ಟು ಯಾವ್ದಾದ್ರು ಒಂದು ಆಸನದಲ್ಲಿ ಒಂದು ಗ್ಲೋಬಲ್ ಯೋಗ ರೆಕಾರ್ಡ್ ಅನ್ನ ನೀವು ಮಾಡಿ. ಒಂದು ಹೊಸ ವಿಚಾರ, ಇದನ್ನ ಒಂದು ಪ್ರಾರಂಭ ಮಾಡ್ತಾ ಇದ್ದೀವಿ. ಯಾಕೆಂದ್ರೆ ಪ್ರತಿಯೊಂದು ತಾಲ್ಲೂಕಲ್ಲಿ ನಾನು ನಿಮ್ಗೆ ಹೇಳಿದೆ ಆವಾಗಲೇ, ಗುರುಕುಲ ಪ್ರತಿಯೊಂದು ತಾಲ್ಲೂಕಲ್ಲಿ ಇರಬೇಕು ಅಂತ. ಅದಕ್ಕೆ ಇದು ಪೂರಕವಾಗಿ ಹೋಗ್ಲಿ, ಎಲ್ಲರೂ ಒಟ್ಟಿಗೆ ಬರಲಿ. 1008 ಜನ ಒಟ್ಟಿಗೆ ಬಂದು ಒಂದು ಆಸನ ಮಾಡಿದಾಗ ಅವರಲ್ಲಿ ಒಂದು ಒಗ್ಗಟ್ಟು ಬೆಳೀತದೆ. ಅಲ್ಲಿಂದ ಒಂದು ಪ್ರಾರಂಭ ಆಗಲಿ, ಒಂದು ದೇವಸ್ಥಾನಕ್ಕೆ ಒಂದು ಗುರುಕುಲ ಪ್ರಾರಂಭ ಆಗಲಿ, ಒಂದು ದೇವಸ್ಥಾನಕ್ಕೆ ಒಂದು ಗೋಶಾಲ ಪ್ರಾರಂಭ ಆಗಲಿ. ಇದು ಒಂದು ನಮ್ಮ ವಿಚಾರಗಳು. ಈಗ ಇವತ್ತಿನ ಕಾಲಘಟ್ಟ ಅಂದರೆ ಎಲ್ರಿಗೂ ಸಮಯ ಬಹಳ ಕಡಿಮೆ ಇದೆ, ತುರ್ತಾಗಿ ಆಗಬೇಕು ಏನಾಗುವುದು ಥರ. ಹಾಗಾಗಿ ನಮ್ಮ ವೈದ್ಯ ಪದ್ಧತಿಗಳು ಕೂಡ ಒಂದಷ್ಟರ ಮಟ್ಟಿಗೆ ಹಿಂದೆ, ಆಯುರ್ವೇದದಂಥ ಶಾಸ್ತ್ರಗಳು ಸ್ವಲ್ಪ ಹಿಂದೆ ಉಳಿದಿತ್ತು, ಈಗ ಮತ್ತೆ ಬರ್ತಾ ಇದೆ. ಯೋಗ ಅಂದರೆ ಅದು ಒಂದು ರೀತಿಯಲ್ಲಿ ತಪಸ್ಸು, ಇವತ್ತಿನ ನಾಳಿಗೆ ಕೆಲಸ ಆಗುವುದಿಲ್ಲ ನನ್ನ ಪ್ರಕಾರ. ಹಾಗಾಗಿ ಜನರಿಗೆ ಅದನ್ನು ಯಾವ ರೀತಿ ಮನವರಿಕೆ ಮಾಡಿಕೊಡ್ತೀವಿ? ಬಹಳ ಒಳ್ಳೆಯ ಪ್ರಶ್ನೆ. ಮತ್ತೊಂದು ನೋಡಿ, ನಮ್ದು ಅಲೋಪತಿ ಅಂತ ಏನು ಹೇಳ್ತೀವಿ, ಅದನ್ನ ಕಾಯಿಲೆ ಬಂದ್ಮೇಲೆ ಹೋಗುವಂಥದ್ದು ಅಲ್ವಾ? ಹೌದು, ಖಂಡಿತ ಕರೆಕ್ಟ್ ಅಲ್ಲ? ಖಂಡಿತ ಖಂಡಿತ. ಯೋಗ ಏನ್ ಹೇಳುತ್ತೆ, ಕಾಯಿಲೆ ಬರೋಕೆ ಅಂದ್ರೆ ಪ್ರಿವೆಂಟಿವ್. ಅವಾಗ ನಿಮ್ಗೆ ಅವಶ್ಯಕತೆ ಇಲ್ಲ ಡಾಕ್ಟರ್ ಹತ್ರ ಹೋಗೋದು. ಅದಕ್ಕೆ ನಾವು ಕನ್ನಡದಲ್ಲಿ ಒಂದು ಗಾದೆ ಇದೆ, ನಿಮ್ಗೆ ಗೊತ್ತಿದೆ, 9 ಉಂಡವನು ಯೋಗಿ, 2 ಹೊತ್ತು ಉಂಡವನು ಭೋಗಿ, 3 ಹೊತ್ತು ಉಂಡವನು ರೋಗಿ, 4 ಹೊತ್ತಿಂದವನು ಎತ್ಕೊಂಡು ಹೋಗಿ. ಅಂದ್ರೆ ಅರ್ಥ ಏನು? ಇದನ್ನು ಹೇಳುವಂತಹದ್ದೇ ಯೋಗ. ಅಂದ್ರೆ ನಾವು ಹೇಗೆ ತಿನ್ಬೇಕು, ಹೇಗೆ ಯಾವಾಗ ಮಲಗಬೇಕು, ಎಲ್ಲವನ್ನು ಕೂಡ ತಿಳ್ಕೊಳ್ಳುವಂತಹದ್ದೇ ಯೋಗ. ಆದ್ದರಿಂದ ನಿಮ್ಗೆ ಲೇಟ್ ಅನ್ನೋದು ಇಲ್ವೇ ಇಲ್ಲ. ಅದು ನೀವು 12 ವರ್ಷ ಆದ ತಕ್ಷಣ, ಮೊದಲೇನು ನಮ್ದು ಗುರುಕುಲ ಸಿಸ್ಟಮ್ ಅಲ್ಲಿ ಇತ್ತು, ಅದನ್ನ ಇವತ್ತು ಕೂಡ ಅದನ್ನೇ ನಮ್ದು ಕಾನ್ಸೆಪ್ಟ್ ಇರೋದು. ಮೈ ಹೋಮ್ ಮೈ ಗುರುಕುಲ್, ಘರ್ ಘರ್ ಗುರುಕುಲ್. ಪ್ರತಿಯೊಂದು ಮನೆಯೇ ಗುರುಕುಲ. ಆದ್ರೆ 12 ವರ್ಷಕ್ಕೆ ಯೋಗದ ಒಂದು ಚಾಲನೆಯನ್ನ ಪ್ರಾರಂಭ ಮಾಡಿದ್ರೆ, ಸರಿಯಾಗಿ ಪ್ರಾಣಾಯಾಮ ಮಾಡಿದ್ರೆ ಡಾಕ್ಟರ್ ಹತ್ರ ಹೋಗೋ ಅವಶ್ಯಕತೆನೇ ಇಲ್ವಲ್ಲ. ಬಟ್ ನೀವೇನು ಹೇಳ್ತಾ ಇದ್ದೀರಿ, ಕಾಯಿಲೆ ಬಂದ್ಮೇಲೆ ಬೇಗ ಗುಣ ಮಾಡಿಸ್ಕೊಂಡು, ಅದೆಲ್ಲ ನಾವು ಹೇಳೋದು. ಕಾಯಿಲೆನೇ ಬರದೇ ಇರುವಾಗ ಮಾಡುವಂತಹದ್ದು ಯೋಗ, ಅದು ನಿಜವಾದ ಯೋಗ. ದೇಹವನ್ನ ಆ ಸ್ಥಿತಿಯಲ್ಲಿ ಇಟ್ಕೊಳ್ಳುವಂಥದ್ದು. ಈಗ ನೋಡಿ, ನನಗೇನೆ ನಿಮ್ಗೆ ಹೇಳಿದೆ, ನಾನು ಯೋಗಕ್ಕೆ ಹೋಗಿದ್ದು ಯಾವಾಗ ಅಂದ್ರೆ ಈ ದೇಹದ ತುಂಬಾ ಕಾಯಿಲೆ ಇಟ್ಕೊಂಡು ಹೋದೆ. ಇವತ್ತು ಯಾವ ಕಾಯಿಲೆನೂ ಇಲ್ಲ. ಅವಾಗ ನಾನು ಕನ್ನಡಕ ಹಾಕೋತಾ ಇದ್ದೆ, ಈ ಕನ್ನಡಕ ತೆಗೆದಾಯ್ತು. ಸ್ವಲ್ಪ ಕೆಲಸ ಮಾಡಿದ್ರೆ ನಂಗೆ ನೋವಾಗ್ತಿತ್ತು, ಸಮಸ್ಯೆ ಆಗ್ತಿತ್ತು. ಇವತ್ತು ಏನಿಲ್ಲ, ಬೆಳಗ್ಗಿಂದ ಸಾಯಂಕಾಲ ತನಕ ಕೆಲಸ ಮಾಡ್ತಾ ಇರ್ತೀನಿ. ಯಾತಕ್ಕೋಸ್ಕರ? ಬೇರೆಯವ್ರಿಗೋಸ್ಕರ. ಯಾವುದ್ರ ಮೂಲಕ? ಯೋಗದ ಮೂಲಕ. ನನಗೆ ಎನರ್ಜಿ ಇರ್ತದೆ ಈಗ. ಖಂಡಿತ. ಅದೇ ರೀತಿ ಯೋಗದಲ್ಲಿ ಒಂದು ಮುಂದುವರಿದ ಹಂತ ನನಗೆ ಗೊತ್ತಿಲ್ಲ, ಹೆಚ್ಚಾಗಿ ಚಕ್ರಗಳಲ್ಲಿ ಒಂದಷ್ಟು ಪರಿಣಿತಗಳನ್ನು ಪಡ್ಕೊಳ್ಳೋದು. ಸಹಸ್ರಾರ ಒಂದು ವೇಳೆ ಅದು ಓಪನ್ ಆಯ್ತು ಅಂತಂದರೆ ವಿಶ್ವದ ಸಂಬಂಧವನ್ನು ಪಡೆಯೋದಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಅಥವಾ ಕುಂಡಲಿ, ಸಮಾಧಿ, ಇಂತಹ ಸ್ಥಿತಿಗಳನ್ನು ಕೂಡ ಹೇಳಿಕೊಡ್ತೀರಿ ಸಂದರ್ಭದಲ್ಲಿ. ಹೌದು. ನೋಡಿ, ಸ್ವಾಮಿ ವಿವೇಕಾನಂದರು ಎಲ್ಲ ಯೋಗಗಳನ್ನ 4 ವಿಭಾಗಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಮೊದಲನೇದು ಜ್ಞಾನ ಯೋಗ, ಅಂದ್ರೆ ಬರೀ ತಲೆಯನ್ನ ಉಪಯೋಗಿಸಿ ಅರ್ಥ ಮಾಡ್ಕೊಳ್ಳೋ ಅಂತಹದ್ದು. ಎರಡನೇದು ಕರ್ಮಯೋಗ. ಕರ್ಮಯೋಗದಲ್ಲಿ ಬೇರೆಯವ್ರಿಗೋಸ್ಕರ ಸುಮ್ಮನೆ ಕೆಲಸ ಮಾಡ್ತಿರೋದು ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್, ಕರ್ಮಯೋಗ. ಮೂರನೇದು ಭಕ್ತಿ ಯೋಗ. ಭಕ್ತಿ ಯೋಗದಲ್ಲಿ ಪರಮಾತ್ಮನಿಗೋಸ್ಕರನೇ ಎಲ್ಲವನ್ನೂ ಮಾಡ್ತಾ ಇದ್ದೀನಿ ಅಂತ ಸಮರ್ಪಣಾ ಭಾವದಿಂದ ಮಾಡುವಂತಹದ್ದು, ಸಾಕ್ಷಾತ್ಕಾರ ಅದರಲ್ಲಿ ಬೇಕಾಗಿರ್ತದೆ. ಇನ್ನು 4ನೇದು ರಾಜಯೋಗ. ರಾಜಯೋಗ ಅಂತ ಅಂದ್ರೆ ಕಿಂಗ್ಸ್ ವೇ ಅಂತ ಹೇಳ್ಬೋದು, ಅಥವಾ ರಾಜನ್ ತರಹ ಹೋಗುವಂಥದ್ದು. ಅಂದ್ರೆ ಯಾರು ಬೇಕಾದ್ರೂ ಹೋಗ್ಬೋದು, ಅದು ಅಷ್ಟಾಗಲ್ಲ. ಅಂದ್ರೆ ಏನು, ವಿಲ್ ಪವರ್ ಇರಬೇಕು ಅಷ್ಟೇ. ಅಂದ್ರೆ ಪ್ರತಿದಿನ ನಿರಂತರವಾಗಿ ಎದ್ದು 6 ಗಂಟೆಯಿಂದ 6 ಗಂಟೆಗೆ ಬರುವಂತ ಒಂದು ರೂಢಿಯನ್ನ ಪ್ರಾರಂಭ ಮಾಡಿದ್ರೆ ಆಟೋಮೆಟಿಕ್ ಆಗಿ ನಮ್ಮನ್ನು ಮುಂದೆ ಕರ್ಕೊಂಡು ಹೋಗುತ್ತೆ. ಇದು ಒಂದು ವಿಚಾರ. ಇನ್ನು 2ನೇ ವಿಚಾರ ಕುಂಡಲಿನಿ ಯೋಗ ಮತ್ತೆ ಸಮಾಧಿ, ಇದೆಲ್ಲ ಹೇಳ್ತೀವಿ. ಹಾಗಂದ್ರೆ ಏನು ನೋಡಿ, ಯಾವುದೇ ಯೋಗವನ್ನ ನೀವು ಪ್ರಾರಂಭ ಮಾಡಿ ನೀವು ಮೂವ್ ಆಗ್ತಾ ಆಗ್ತಾ ಬೇರೆ ಬೇರೆ ಯೋಗಗಳು ಕೂಡ ಹತ್ರ ಆಗ್ತಾ ಹೋಗ್ತವೆ. ಲೈಕ್ ಕುಂಡಲಿನಿ ಯೋಗ ಅಂತ ಅಂದ್ಕೊಳ್ಳಿ.
ನಾವು ಏನು ಹೇಳ್ತೀವಿ ಕುಂಡಲಿನಿ ಯೋಗದಲ್ಲಿ ಅಂದರೆ ನಮ್ಮ ಕಾಕ್ಸಿಕ್ಸ್ ರೀಜನಲ್ಲಿ ಮೂಲಾಧಾರ ಚಕ್ರದಲ್ಲಿ ಅದನ್ನು ಉದ್ದೀಪನಗೊಳಿಸುವಂಥದ್ದು. ಹಾ, ಅಲ್ಲಿ ಕುಂಡಲಿನಿ ಶಕ್ತಿ ಇರ್ತದೆ. ಅದನ್ನ ಜಾಗೃತಿಗೊಳಿಸಿದಾಗ ಅದು ನಮ್ಮ ಬೆನ್ನು ಹುರಿ ಸುಷುಮ್ನ ನಾಡಿನಲ್ಲಿ ಬೆನ್ನು ಹುರಿನಲ್ಲಿ ಇರುವಂತಹ ಆ ಸುಷುಮ್ನ ನಾಡಿನಲ್ಲಿ ಅದು ಬೆಳೀತಾ ಬರ್ತಾ ಇದ್ದಾಗ ಒಂದೊಂದು ಚಕ್ರಗಳನ್ನೇ ಮೇಲಕ್ಕೆ ಬಂದ ಹಾಗೆ ಒಂದೊಂದು ಗುಣಗಳು ಶಕ್ತಿಗಳು ನಮ್ಗೆ ಬರ್ತಾ ಹೋಗ್ತದೆ. ಈಗ ಒಂದು ಎಕ್ಸಾಂಪಲ್ ಹೇಳೋಣ, ಅನಾಹತ ಚಕ್ರ ಅಂತ ಹೇಳ್ತೀವಿ, ಹೃದಯ ಭಾಗದಲ್ಲಿ ಇರುವಂತಹದ್ದು. ಅಲ್ಲಿಗೆ ನನ್ನ ಕುಂಡಲಿನಿ ರೈಸ್ ಆಗಿದೆ ಅಂದ್ರೆ ಐ ಸ್ಟಾರ್ಟ್ ಲವಿಂಗ್ ಎವರಿ ಒನ್. ಅಲ್ಲಿಗೆ ಬರದೇ ಹೋದ್ರೆ, ನಾನು ಕೆಳಗಡೆನೇ ಇದ್ರೆ ನಾನು ಮೃಗ ತರ ಇರ್ತೀನಿ. ಅದೇ ವ್ಯತ್ಯಾಸ. ನನಗೆ ಅವ್ರು ಸರಿ ಹೋಗ್ಲಿಲ್ವಾ, ಅವನಿಗೇನಾದ್ರೂ ಕೆಟ್ಟದ್ದು ಮಾಡು, ಹೊಡಿ, ಸಾಯಿಸು, ಈ ರೀತಿಯ ಕ್ರೂರ ಮೃಗದ ತರ ಇರುವಂತಹದ್ದು ಕೆಳಗಡೆ ಇರುವಂತಹದ್ದು. ಅದು ಇಲ್ಲಿಗೆ ಬಂದಿದ ತಕ್ಷಣನೇ ಲವ್ ಮಾಡಕ್ ಶುರು ಮಾಡ್ತೀನಿ. ಅಲ್ಲಿಂದ ವಿಶುದ್ಧಿ ಚಕ್ರ ಗಂಟ್ಲಿಗೆ ಬರ್ತದೆ. ಆಗೇನು ಬರೀ ಲವ್ ಮಾಡೋದು ಅಷ್ಟೇ ಅಲ್ಲ, ಲವ್ ಮಾಡಬೇಕು ಅನ್ನೋ ಕೂಡ ಮಾತು ಕೂಡ ಬರ್ತಾ ಇರ್ತದೆ. ಅಷ್ಟು ಸ್ವೀಟ್ ಆಗಿರ್ತದೆ ಆ ಶಕ್ತಿ ವಿಶುದ್ಧಿ ಚಕ್ರದಲ್ಲಿ ಬಂದಾಗ. ಅದೇ ಕುಂಡಲಿನಿ ಶಕ್ತಿ ಆಜ್ಞಾ ಚಕ್ರಕ್ಕೆ ಬಂದಾಗ ಆ ಪವರ್ಫುಲ್, ಆ ನೋಡುವ ದೃಷ್ಟಿನಲ್ಲೇನೆ ಎಷ್ಟೋ ಶಕ್ತಿಗಳನ್ನ ನಮ್ಮ ಗುರುಗಳು ಕೊಡ್ತಾ ಇದ್ರು. ಅಂದ್ರೆ ಕಣ್ಣಿನ ಮೂಲಕ, ಅಂದ್ರೆ ಅವರ ಶಕ್ತಿ ಆಜ್ಞಾ ಚಕ್ರದಲ್ಲಿ ಇರ್ತೀವಿ. ಅದಾದ ಮೇಲೆ ಬಹಳ ಕಷ್ಟ. ಸಹಸ್ರಾರ ಚಕ್ರಕ್ಕೆ ಒಂದ್ಸಲ ಹೋದ್ಮೇಲೆ ಸಂಪೂರ್ಣ ವೈರಾಗ್ಯದಲ್ಲಿ ಸಂಪೂರ್ಣ ವಿಶ್ವಕ್ಕೋಸ್ಕರ ಬದುಕುವಂತಹ ಜೀವನ್ಮುಕ್ತ ಸ್ಥಿತಿ ಆವಾಗ ಇರ್ತದೆ. ಅಂದ್ರೆ ಅವರು ಯಾವುದನ್ನು ಕೂಡ ಬೇಕು ಬೇಡ ಅನ್ನೋದಿಲ್ಲ. ಏನ್ ಸಿಗುತ್ತೆ ಅದನ್ನ, ಯಾರು ಸಿಗ್ತಾರೆ ಅವ್ರನ್ನ ಹಾಗೆ ಅಕ್ಸೆಪ್ಟ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇರ್ತಾರೆ. ಅದಕ್ಕೆ ನಾನು ಯಾವಾಗಲೂ ಏನು ಹೇಳ್ತೀನಿ, ಅಮೆರಿಕ ಎಲ್ಲ ಹೋದಾಗ ಅವ್ರಿಗೊಂದು ಸ್ಲೋಗನ್ ಅನ್ನ ಇಂಗ್ಲಿಷಲ್ಲಿ ಕೊಡ್ತೀನಿ. ಏನದು ಅಂದ್ರೆ, ಬಿ ಪಾಸಿಟಿವ್, ಕೀಪ್ ಮೂವಿಂಗ್. ಅಂದ್ರೆ ಯಾವಾಗಲೂ ಪಾಸಿಟಿವ್ ಆಗಿರು. ವೈ ಯು ಥಿಂಕ್ ಆಫ್ ನೆಗೆಟಿವ್. ಇನ್ನೊಂದೇನು, ಕೀಪ್ ಮೂವಿಂಗ್. ಯಾಕೆ ನಿಂತೆ ನೀರು ಹಾಕ್ತೀಯಾ, ನುಗ್ಗುತ್ತಾ ಇರು. ಬಿ ಅಗ್ರೆಸಿವ್, ವರ್ಕ್ ಟುವರ್ಡ್ಸ್ ದಿ ವರ್ಲ್ಡ್. ಆ ಮಾನವ ಜನಾಂಗಕ್ಕೋಸ್ಕರ ಬದುಕೋದನ್ನ ಕಲ್ತ್ಕೋ. ಸಾಯಿಸೋದಲ್ಲ, ಬದುಕಿಸೋದು. ತೊಂದರೆ ಕೊಡೋದಲ್ಲ, ಖುಷಿಯಾಗಿಡೋದು. ಇದು ನಮ್ಮ ಜೀವನದ ಆಗುತ್ತೆ ಸಹಸ್ರಾರ ಚಕ್ರಕ್ಕೆ ಬಂದಾಗ. ಸ್ವಾಮಿ ವಿವೇಕಾನಂದರು ಯಾವತ್ತೂ ಹೇಳ್ತಾ ಇದ್ರು, ಆತ್ಮವಿಶ್ವಾಸ ಇದ್ರೆ ಹಾವಿನ ವಿಷ ಕೂಡ ನಾಟುವುದಿಲ್ಲ. ಕರೆಕ್ಟ್. ನಮ್ಮೊಳಗಿನ ಆತ್ಮವಿಶ್ವಾಸವನ್ನು ವರ್ಧನೆ ಮಾಡೋದಕ್ಕೆ ಯೋಗ ಎಷ್ಟು ಪೂರಕ. ನೋಡಿ, ಈಗ ಕುಂಡಲಿನಿ ಯೂಸ್ ಮಾಡ್ಬೋದು, ಯಾವುದೇ ಯೂಸ್ ಮಾಡಿದ್ರು ಕೂಡ ಅದೇ ಥರ ಬರ್ತದೆ. ಒಂದು ಸಲ ಕರೆಕ್ಟಾಗಿ ಯೋಗವನ್ನು ಅರ್ಥ ಮಾಡ್ಕೊಂಡಿದ್ದೆ ಆದರೆ ಸಂಪೂರ್ಣವಾಗಿ, ನಾನು ನನಗೋಸ್ಕರ ಅಲ್ಲ ಬೇರೆಯವ್ರಿಗೋಸ್ಕರ ನಾನು ಬದುಕ್ತಾ ಇದ್ದೀನಿ ಅನ್ನೋ ಒಂದು ಸಂಪೂರ್ಣ ನಂಬಿಕೆ ನಮಗಿದ್ದಾಗ ನಮಗೆ ಸಣ್ಣ ಸಣ್ಣ ವಿಚಾರದ ಬಗ್ಗೆ ಇರಲ್ಲ. ಅಂದರೆ ಊಟ ಏನು ಮಾಡಬೇಕು, ಎಲ್ಲಿ ಮಾಡಬೇಕು, ಅದ್ರ ಬಗ್ಗೆ ಇರೋದಿಲ್ಲ ಏನು ಕೂಡ. ಅದಕ್ಕೆ ನಾನು ಮೊಟ್ಟ ಮೊದಲನೇದಾಗಿ ನಿಮ್ಗೆ ಹೇಳಿದೆ, ಕ್ಲಾರಿಟಿ ಸಿಗೋದು ಯೋಗದಲ್ಲಿ. ನಮ್ಮ ಜೀವನದ ಉದ್ದೇಶ ಏನು, ಇದು ಕ್ಲಾರಿಟಿ ಸಿಕ್ಬಿಟ್ರೆ ನಾನು ಇಲ್ಲಿಗೆ ಬಂದಿರೋದು ನನ್ನ ಪ್ರಾರಬ್ಧಗಳನ್ನ ಕಳೆಯೋಕೆ ಒಂದು. ಎರಡನೇದು, ಏನಾದರೂ ತಗೊಂಡು ಹೋದ್ರೆ ಒಳ್ಳೇದನ್ನ ನಾನು ಅಲ್ಲಿ ಹೋಗ್ತೀನಿ ಅಂತ. ಈಗ ಯಾವಾಗಲೂ ನಾನು ಒಂದು ಸಣ್ಣ ಕಥೆಯನ್ನ ಹೇಳ್ತೀನಿ, ವೆರಿ ಇಂಟ್ರೆಸ್ಟ್, ವೆರಿ ಸಿಂಪಲ್. ಭಗವಂತ ಅಲ್ಲಿಂದ ಕಳಿಸ್ಬೇಕಾದ್ರೆ ನಮ್ಮನ್ನ ವೈಕುಂಠ ಎಕ್ಸಾಂಪಲ್ ತಗೋತೀನಿ. ಯಾಕೆಂದ್ರೆ ಅಲ್ಲಿ ಇಬ್ರು ದ್ವಾರಪಾಲಕರು ಇರ್ತಾರೆ, ಜಯ ವಿಜಯರು. ಆ ದ್ವಾರಪಾಲಕರು ಏನ್ ಮಾಡ್ತಾರೆ, ನಾನು ಸಂಪೂರ್ಣ ಪ್ಯೂರ್ ಆತ್ಮ ಆಗಿ ಆ ಭಗವಂತ ನಮ್ಮನ್ನು ಕಳಿಸ್ತಾನೆ. ನಾವಿಲ್ಲಿ ಏನು ಮಾಡ್ತೀವಿ, ಒಂದು ಜನ್ಮ ಆಗುತ್ತೆ, ನಾವು ಒಂದಷ್ಟು ಏನೋ ಒಂದು ಲಗೇಜ್ ತೊಗೊಂಡು ಹೋಗ್ತೀವಿ. ಅಂದರೆ ಪಾಪ ಪುಣ್ಯಗಳ ಹೊರೆಯನ್ನು ತಗೊಂಡು ಹೋಗ್ತೀವಿ. ಅಲ್ಲಿಗೆ ಹೋಗಿದ ತಕ್ಷಣ ಅವ್ರು ನಿಲ್ಲಿಸ್ತಾರೆ, ಏನಪ್ಪ ಲಗೇಜ್ ತಂದಿದೆಯಲ್ಲೋ. ನಾನು ಹೇಳ್ತೀನಿ ಪಾಪ ಪುಣ್ಯ ತಂದಿದ್ದೀನಿ, ಹೌದು ಅಂತ. ಆದರೆ ಅವ್ರು ಹೇಳ್ತಾರೆ, ಅಪ್ಪ ನೀನು ಹೆಂಗೆ ಹೋಗಿದ್ಯೋ ಸಂಪೂರ್ಣ ಶುದ್ಧ ಆತ್ಮವಾಗಿ ಹಾಗೆ ವಾಪಸ್ ಬಾ, ಒಳಗಡೆ ಎಂಟ್ರಿ ಸಿಗತ್ತೆ ಅಂತ. ಇಲ್ಲ ಅಂದ್ರೆ ಇಲ್ಲ, ವಾಪಸ್ ನಾನು ಬರ್ತೀನಿ. ನಾನು ಬಂದು ಏನು ಮಾಡ್ತೀನಿ, ಆ ಹೊರೆಯ ಜೊತೆಗೆ ಇನ್ನೊಂದಷ್ಟು ಸೇರಿಸ್ಕೋತೀನಿ, ಪಾಪ ಪುಣ್ಯ ಇನ್ನೂ ಜಾಸ್ತಿ ಹೊರೆ ತಗೊಂಡು ಹೋಗ್ತೀನಿ. ಮತ್ತೆ ಅವ್ರು ಬೈದು ಕಳಿಸ್ತಾರೆ. ಇದಕ್ಕೇನೆ ಆದಿಶಂಕರಾಚಾರ್ಯ ಹೇಳಿದ್ರು, ಪುನರಪಿ ಜನನಂ ಪುನರಪಿ ಮರಣಂ ಇದ್ದಾನೆ. ಅಂದ್ರೆ ನಾವು ಶುದ್ಧ ಆತ್ಮವಾಗಿ ಅಲ್ಲಿಗೆ ಹೋಗ್ಬೇಕು, ಪರಮಾತ್ಮನ ಅಕ್ಸೆಪ್ಟ್ ಮಾಡಬೇಕು, ಅಪ್ರೋಚ್ ಮಾಡಬೇಕು ಅನ್ನೋದಕ್ಕೆ ಮರೆತು ಇಲ್ಲೇ ಒದ್ದಾಡ್ತಾ ಇರ್ತೀವಿ. ಇದನ್ನ ಹೇಳುವಂಥ, ಇದನ್ನ ಈ ವಿಷಯ ಸರ್ಕಲ್ನ ಹೊಡೆದು ನಮ್ಮನ್ನು ಅಲ್ಲಿಗೆ ತೆಗೆದುಕೊಂಡು ಹೋಗುವಂಥ ಏಕೈಕ ವಿದ್ಯೆ ಅಂದರೆ ಯೋಗ. ಅದಕ್ಕೆ ನಾನು ಹೇಳೋದು, ಫಸ್ಟ್ ವಿದ್ಯೆ ಕಲಿಬೇಕು ಯೋಗ ಅಂತಂದ್ರೆ ನಾವು ತಿಳಿಬೇಕಾಗಿರೋದು ನಮ್ಮ ಜೀವನದ ಉದ್ದೇಶ ಏನು. ಇದು ಒಂದು ಕ್ಲಾರಿಟಿ ಸಿಕ್ಬಿಟ್ರೆ ಅವ್ರದ್ದು ದಾರಿ ಸುಗಮ ಆಗುತ್ತೆ. ಯಾಕೆ ಇದನ್ನು ಹೇಳ್ತೀನಿ ಅಂದರೆ, ಯಾವತ್ತು ಗುರಿ ಇರಬೇಕು, ಮುಂದೆ ಹಿಂದ್ಗಡೆ ಗುರು ಇರಬೇಕು. ಆಗ ಮಾತ್ರ ನಮ್ಮ ದಾರಿ ಸುಗಮವಾಗಿ ಆಗುತ್ತೆ. ಈ ಯೋಗವನ್ನು ಯಾವ ವಯಸ್ಸಿನಿಂದ ಆರಂಭ ಮಾಡೋದಕ್ಕೆ ಸಾಧ್ಯ ಆಗ್ತದೆ? ಎಷ್ಟು ವಯಸ್ಸಿನವರೆಗೆ? ನೋಡಿ, 12 ವರ್ಷಕ್ಕೆ ನಮಗೆ ಮುಂಜಿ ಮಾಡಿಬಿಟ್ಟು ಕಳಿಸ್ಬಿಡ್ತಾರೆ. ಅಲ್ಲಿಂದಾನೇ ಪ್ರಾರಂಭ ಆಗ್ತದೆ. ಗುರುಕುಲದಲ್ಲಿ ಪ್ರಾರಂಭ ಆಗಿದ ತಕ್ಷಣ, ಅಂದರೆ
ಅಷ್ಟಾಂಗ ಯೋಗವನ್ನು ಒಂದೇ ಸಲ ಹೇಳ್ಕೊಡೋಕ್ಕಾಗಲ್ಲ. ಅದಕ್ಕೆ ಏನು ಹೇಳ್ತಾರೆ, ಮೊಟ್ಟ ಮೊದಲನೇದಾಗಿ ನಾವು ಆಸನಗಳನ್ನ ಶುರು ಮಾಡ್ತೀವಿ, ಅದನ್ನು ಕಲಿಬೇಕು. ಆದರೆ ಯೋಗ ಶಾಸ್ತ್ರದ ಪ್ರಕಾರ ಯಮ ನಿಯಮ ಫಸ್ಟ್ ಕಲಿಬೇಕು ಅಂತ ಇದೆ. ಆದರೆ ನಾವು ಅದು ಕಲಿಯಲ್ಲ, ಡೈರೆಕ್ಟಾಗಿ ಆಸನಕ್ಕೆ ಬರ್ತೀವಿ. ಆಯಿತು, ಆಸನ ಕಲ್ತ ಮೇಲೆ ಮುಂದಕ್ಕೆ ಹೋಗಪ್ಪ ಅಂದರೆ ಮುಂದಕ್ಕೆ ಹೋಗಲ್ಲ, ಅಲ್ಲಿ ಸ್ಟಕ್ ಆಗ್ತೀವಿ. ಬಹಳ ಜನ ಆಸನದಲ್ಲಿ ಸ್ಟಕ್ ಆಗಿಬಿಡ್ತೀವಿ. ಮುಂದಕ್ಕೆ ಇನ್ನೂ ಇದೆ. ಅಷ್ಟಾಂಗ ಯೋಗದಲ್ಲಿ 3ನೇ ಮೆಟ್ಲು ಯೋಗ, ಅದಾದ್ಮೇಲೆ ಇನ್ನೂ 5 ಇದೆ, ಹೋಗೋದೇ ಇಲ್ಲ ನಾವು. ಪ್ರಾಣಾಯಾಮನೂ ಇಲ್ಲ, ಮುಂದಕ್ಕೆ ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಎಲ್ಲೂ ಹೋಗಲ್ಲ. ಅಲ್ಲಿ ಆಸನದಲ್ಲಿ ಸ್ಟಕ್ ಆಗ್ತೀವಿ. ಸ್ಟಕ್ ಆಗಬಾರ್ದು, ಅದ್ರ ಮುಂದಕ್ಕೆ ಹೋಗಿ ಯಮ ನಿಯಮ ಯೋಗಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿಯ ಜೊತೆಗೆ ಇದು ರಾಜಯೋಗದ ಜೊತೆಗೆ ಕರ್ಮಯೋಗ ಜ್ಞಾನಯೋಗ ಎಲ್ಲ ಯೋಗಗಳನ್ನು ನಾವು ಕಲ್ತ್ಕೊತಾ ಹೋದರೆ ಆಗ ನಮ್ಮ ಜೀವನದ ಉದ್ದೇಶ ಬಹಳ ಕ್ಲಿಯರಾಗಿ ಗೊತ್ತಾಗ್ತಾ ಹೋಗ್ತದೆ. ನಮ್ಮ ನಡಿಗೆಗೆ ನಮ್ಮ ಪ್ರಯಾಣಕ್ಕೆ ಒಂದು ಶಕ್ತಿ ಬರ್ತದೆ. ಯೋಗದ ಬಗ್ಗೆ ವಿದೇಶಗಳಲ್ಲಿ ಯಾವ ರೀತಿಯ ಆಸಕ್ತಿಯನ್ನು ತಾವು ಗಮನಿಸಿದ್ರಿ? ಓಕೆ, ಸುಮಾರು ಒಂದು 18-20 ದೇಶಗಳಿಗೆ ನಾನು ಹೋಗಿದ್ದೀನಿ ಇಲ್ಲಿವರೆಗೆ. ನನ್ನ ಪ್ರಕಾರ ಭಾರತ ದೇಶಕ್ಕಿಂತ ಹೊರಗಡೆ ದೇಶಗಳಲ್ಲಿ ಯೋಗಕ್ಕೆ ಬಹಳ ಆಸಕ್ತಿ ಇದೆ ಅಂತ ಅನ್ಸುತ್ತೆ. ಅದಕ್ಕೆ ನಾನು ಇಲ್ಲಿ ಹುಡುಗರಿಗೆ ಯಾವಾಗಲೂ ಹೇಳ್ತಿರ್ತೀನಿ, ಎಲ್ಲರೂ ಪಾಸ್ಪೋರ್ಟ್ ಮಾಡ್ಕೊಡ್ರಪ್ಪ, ಎಲ್ಲರೂ ಫಾರಿನ್ಗೆ ಹೋಗ್ರಪ್ಪ ಅಂತ. ಯಾಕೆ ಅಂತ ಅಂದರೆ ಅವ್ರು ಕಾಯ್ತಾ ಇದ್ದಾರೆ ಭಾರತದಿಂದ ಬಂದವರು. ಆ್ಯಕ್ಚುಲಿ ರೀಸೆಂಟಾಗಿ ಒಂದು ಅನುಭವ ಆಯಿತು, ಅದನ್ನು ನಾನು ಹೇಳಲೇಬೇಕು. ನಾನು ಫೆಬ್ರವರಿ ಎಂಡಲ್ಲಿ ಹೋಗಿ ಜೂನ್ ಎಂಡಲ್ಲಿ ವಾಪಸ್ ಬಂದೆ. ಅಮೇರಿಕಾ, ಸೆಂಟ್ ಲೂಸಿಯಾ, ಟ್ರಿನಿಡ್ಯಾಡ್, ಡೊಮಿನಿಕಾ, ಗಯಾನಕ್ಕೆ ಹೋಗಿ ಬಂದೆ. ನಾನು ಸೆಂಟ್ ಲೂಸಿಯಿಂದ ಡೊಮಿನಿಕಾಕ್ಕೆ ಹೋಗಬೇಕಾಗಿತ್ತು. ಅಲ್ಲೊಂದು ಅರ್ಧ ಗಂಟೆ ಫ್ಲೈಟ್ ಅಷ್ಟೇ ಅದು. ಅಲ್ಲಿಗೆ ಹೋಗ್ಬೇಕಾದ್ರೆ ಮುಂಚೆ ಒಬ್ಬರು ಪರಿಚಯ ಆಯಿತು, ಎಮ್ಮ ಎಸ್ಪಿರಿಟ್ ಅಂತ ಅವ್ರ ಹೆಸರು, ಯೋಗಿನಿ. ಅಲ್ಲಿ ಡೊಮಿನಿಕಾದಲ್ಲಿ ಒಂದು ರೈನ್ ಫಾರೆಸ್ಟ್ ಏರಿಯಾದಲ್ಲಿ, ಅಂದರೆ ನಿರಂತರವಾಗಿ ಮಳೆ ಬರುವಂಥ ಈ ಮಲೆನಾಡು ಅಂತೀವಲ್ಲ, ಆ ಥರ ಜಾಗದಲ್ಲಿ ಒಂದು ಆಶ್ರಮ ಕಟ್ಕೊಂಡಿದ್ದಾರೆ, ಯೋಗಾಶ್ರಮ. ಅಲ್ಲಿ ಒಳಗಡೆ ಹೋದಾಗ ನನಗೆ ಕಾಣಿಸಿದ್ದು ಒಂದು ಕಡೆ ಗಣಪತಿ, ಒಂದು ಕಡೆ ಆಂಜನೇಯ ಸ್ವಾಮಿ ಫೋಟೋ. ಅಮೆರಿಕಾದಲ್ಲಿ? ಅಮೆರಿಕಾ ಅಲ್ಲ, ಡೊಮಿನಿಕಾ ಅಂತ ಒಂದು ಕೆರೇಬಿಯನ್ ಐಲ್ಯಾಂಡ್, ಸ್ಮಾಲ್ ಐಲ್ಯಾಂಡ್, 70-80 ಸಾವಿರ ಜನ ಇದ್ದಾರೆ ಅಷ್ಟೇ. ಅದು ಅವರು ಸ್ಕಾಟ್ಲ್ಯಾಂಡ್ನವರು, ಅಲ್ಲಿಗೆ ಹೋಗಿ ಸೆಟ್ಲ್ ಆಗಿದ್ದಾರೆ. ಅವರು ಬಂದು ಕಲ್ತಿರೋದು ಇಲ್ಲಿ, ಯೋಗವನ್ನ ಹೇಳ್ಕೊಡ್ತಾ ಇರೋದು ಅಲ್ಲಿ. ಕೇರಳಕ್ಕೆ ಬಂದವರು ಕಾಲಿಂದ ಮಸಾಜ್ ಮಾಡೋದನ್ನು ಕಲ್ತ್ಕೊಂಡು ಹೋಗಿದ್ದಾರೆ. ಅಲ್ಲಿ ಕಾಲಿಂದ ಮಸಾಜ್ ಮಾಡ್ತಾರೆ, ಪ್ಲಸ್ ಯೋಗವನ್ನು ಹೇಳ್ಕೊಡ್ತಾರೆ. ಅವರು ಏನು ಹೇಳ್ತಾರೆ, ಅಯ್ಯೋ ಭಾರತದಿಂದ ಯೋಗಿಗಳು ಬಂದರೆ ಇಲ್ಲಿ ನಾನು ಅವ್ರಿಗೆ ನೋಡ್ಕೊತೀನಿ, ಆ ಯೋಗದ ಆಶ್ರಮದ ಒಂದು ಪ್ರಾರಂಭೋತ್ಸವನ ನನ್ನಿಂದ ಮಾಡಿಸಿದ್ರು, ಜ್ಯೋತಿ ಬೆಳಗೋದ್ರ ಮೂಲಕ. 20ನೇ ತಾರೀಕು ಜೂನ್ 2023 ನಾನು ಅಲ್ಲಿದ್ದೆ ಡೊಮಿನಿಕಾದಲ್ಲಿ, 1 ಡೇ ಬಿಫೋರ್ ಇಂಟರ್ನ್ಯಾಷನಲ್ ಡೇ ಆಫ್ ಯೋಗ. ಸೊ ಅಷ್ಟೊಂದು ಆಸಕ್ತಿ ಹೊರದೇಶಗಳಲ್ಲಿದೆ. ಆದರೆ ನಾವು ಇದನ್ನು ಉಪಯೋಗಿಸ್ಕೊಂಡು ಇದನ್ನೆಲ್ಲ ಹೇಳೋದಕ್ಕೆ ಮತ್ತೆ ಈ ಗ್ಲೋಬಲ್ ಯೋಗ ಸಮಿಟನ್ನು ನಾವು ಮಾಡ್ತಾ ಇರೋದು. ಸ್ಪೆಷಲಿ ಯುವಕರು ಯುವತಿಯರು ಇದನ್ನು ಚೆನ್ನಾಗಿ ಕಲಿತು ಹೊರದೇಶಗಳಿಗೆ ಹೋದರೆ ಬಹಳ ಒಳ್ಳೆಯದಾಗ್ತದೆ. ಯಾಕೆಂದರೆ ಭಾರತವನ್ನು ವಿಶ್ವಗುರು ಅಂತ ಅವ್ರು ಅಕ್ಸೆಪ್ಟ್ ಮಾಡೋಕ್ಕೆ ರೆಡಿ ಇದ್ದಾರೆ, ಆದರೆ ನಾವು ರೆಡಿ ಇಲ್ಲೇನೋ ಅಂತ ಅನ್ನಿಸ್ತಾ ಇದೆ. ನಮ್ಮಲ್ಲೇ ವಿರೋಧಗಳಿದೆ. ಹಾಂ, ನಮಗೇನು ಗೊತ್ತಿಲ್ಲ. ಒಂದು ಸಣ್ಣ ಕಪ್ಪೆ, ಬಾವಿಯ ಕಪ್ಪೆ ಥರ ಆಗೋಗ್ಬಿಟ್ಟಿದ್ದೀವಿ. ಮಹಾಸಾಗರ ಇದೆ ಯೋಗ ಅನ್ನೋದು, ನಮ್ಮ ಡ್ಯೂಟಿ ಅದು ತಗೊಂಡೋಗಿ ಬೇರೆ ದೇಶಗಳಿಗೆ ಕೊಡೋದು ಅನ್ನೋದು ಕೂಡ ಮರೆತು ನಾವು ಕೂತಿದ್ದೀವಿ ಅಂತ ಅನಿಸುತ್ತೆ. ಯೋಗ ಮತ್ತು ಹಿಮಾಲಯ ಏನು ಸಂಬಂಧ? ಭಾಳ ಅದ್ಭುತವಾದಂಥ ಯೋಗಿಗಳು ಇವತ್ತಿಗೂ ಅಲ್ಲಿದ್ದಾರೆ ಅಂತ ಮಾತಿದೆ. ಎಷ್ಟೋ ವರ್ಷಗಳಿಂದ ದೀರ್ಘಾಯುಗಳಾಗಿದ್ದಾರೆ ಅನ್ನೋಂಥ ಮಾತುಗಳು ಇದೆ. ಯೋಗದಿಂದ ಇದು ಸಾಧ್ಯನಾ? ನೋಡಿ, ಅದಕ್ಕೆ ಫಸ್ಟ್ ಹೇಳಬೇಕಾಗಿರೋದು ಬಾಬಾಜಿ ಅಂತ ಹೇಳ್ತೀವಿ ನಾವು, ಯೋಗದಲ್ಲಿ ನಂಬ್ತೀವಿ ನಾವು. 2500 ವರ್ಷಗಳಿಂದ ಬಾಬಾಜಿ ಇದ್ದಾರೆ, ಜೀವಂತವಾಗಿದ್ದಾರೆ. ಅವರ ಮೊದಲನೇ ಹೆಸರು ಬಾಬಾಜಿ ಆಗೋದಕ್ಕೆ ಮುಂದೆ ನಾಗರಾಜನ್ ಅಂತ ಹೇಳ್ತೀವಿ ನಾವು. ತಮಿಳುನಾಡಲ್ಲಿ ಹುಟ್ಟಿದವರು. ಅಲ್ಲಿಂದ ಅವರು ಕಲ್ಕಟ್ಟಾಕ್ಕೆ ಹೋದರು, ಅವರ ತಂದೆ ತಾಯಿ ಯಾವುದೋ ಒಂದು ವಿಚಾರಕ್ಕೆ. ಅಲ್ಲಿ ಅವರಿಗೆ ಆಗದೇನೆ ಹಿಮಾಲಯಕ್ಕೆ ಹೋಗಿ ತಪಸ್ಸನ್ನ, ದೀರ್ಘವಾದ ತಪಸ್ಸನ್ನು ಮಾಡಿಕೊಂಡು 16ರಿಂದ 20 ವರ್ಷದ ಹುಡುಗ ಇದ್ದವರು ಹಾಗೇ ಇದ್ದಾರೆ ಇವತ್ತಿಗೂ. ಅವರ ಶಿಷ್ಯರು ಒಂದು ಲಾಹರಿ ಮಹೇಶರು, ಅವರ ಶಿಷ್ಯರು ಯುಕ್ತೇಶ್ವರಗಿರಿ, ಅವರ ಶಿಷ್ಯರು ಪರಮಹಂಸ ಯೋಗಾನಂದ. ಅವರು ಅಮೆರಿಕಾದಲ್ಲಿ ಹೋಗಿ ಲಾಸ್ ಏಂಜಲೀಸಲ್ಲಿ ಅವ್ರ ಸಮಾಧಿ ಇದೆ ಇವತ್ತು. ಅವರು ತೀರ್ಕೊಂಡ ಮೇಲೂ ಕೂಡ ಅವರ ಬಾಡಿ 54 ದಿವಸ ಹಾಗೇ ಇತ್ತು ಅಂತ ಹೇಳ್ತಾರೆ. ಅಂದರೆ ಇದೆಲ್ಲವೂ ಕೂಡ ಬಾಬಾಜಿ ಅವರು ಹೇಳ್ಕೊಟ್ಟಿದ್ದ ಕ್ರಿಯಾ ಯೋಗದಲ್ಲಿ ಶಕ್ತಿ ಇದೆ ಅನ್ನೋದನ್ನು ಅವರು ಹೇಳ್ತಾರೆ ಬಾಬಾಜಿ. ಹಿಮಾಲಯ ಅಂತ ಅಂದ ತಕ್ಷಣ ಬಾಬಾಜಿ ಜ್ಞಾಪಕ ಬರ್ತದೆ. ಅದೇ ರೀತಿ 18 ಜನ ಸಿದ್ಧರು ತಮಿಳುನಾಡಿನಲ್ಲಿ ಸಿದ್ಧ ವೇ ಆಫ್ ಮೆಡಿಸಿನ್ನಲ್ಲಿ ಬರ್ತಾರೆ. ಅವರು ಕೂಡ ಇದೆ. ಈಗ ತುಮಕೂರು ಹತ್ರ ಇದೆ ಒಂದು ಸಿದ್ಧರ ಬೆಟ್ಟ ಅಂತ, ಹೆಸರೇ ಸಿದ್ಧರ ಬೆಟ್ಟ ಅಂತ. ಸಿದ್ಧರು ಅಲ್ಲಿ ಬದುಕಿರುವಂಥವ್ರು. ಅಂದರೆ
ಗಾಳಿ ಚೆನ್ನಾಗಿರುವಂತಹ ಹೈಟಲ್ಲಿರುವಂತಹ ಜಾಗಗಳಲ್ಲಿ ಅವ್ರು ವಾಸ ಮಾಡ್ತಾರೆ. ಒಂದು. ಎರಡನೇದು, ಈಗ ಹಿಮಾಲಯ ಅಂತ ಜಾಗದಲ್ಲಿ ಇದ್ದಾಗ ಅವ್ರಿಗೆ ಆ ಪ್ರಾಣಾಯಾಮ ಮತ್ತು ಸೂರ್ಯನ ಬೆಳಕು ಅಷ್ಟರಲ್ಲೇ ಅವರ ಫುಡ್ಡನ್ನು ಅವರು ಪ್ರಿಪೇರ್ ಮಾಡಿಕೊಂಡು ಬಾಡಿನಲ್ಲೇ ಆನಂದವಾಗಿರ್ತಾರೆ. ಅವರು ಇನ್ನೇನು ಬೇಕಾಗೇ ಇರೋದಿಲ್ಲ. ಅದಕ್ಕೆ ಕೇವಲ ಆನಂದ ಅಲ್ಲ, ಬಹುಶಃ ಚಿನ್ಮಯ ಆನಂದ. ಆ ಒಂದು ಆನಂದದಲ್ಲಿ ಇರ್ತಾರೆ ಅವರು, ಆನಂದ ಸ್ವರೂಪಿಗಳಾಗಿರ್ತಾರೆ. ಅವರಿಗೆ ಏನು ಬೇಕಾಗಿರಲ್ಲ ಈ ಪ್ರಪಂಚದಿಂದ, ಆದರೆ ಈ ಪ್ರಪಂಚಕ್ಕೋಸ್ಕರ ಆಶೀರ್ವಾದವನ್ನು ಮಾಡ್ತಾ ಸಹಾಯವನ್ನು ಮಾಡ್ತಾ ಇರ್ತಾರೆ. ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನನಗೆ ಈಗ ಆಗ್ಲೇ ಸುಮಾರು ಜನ ಸಿಕ್ಕಿದ್ದಾರೆ ನಿಮ್ಮನ್ನು ಸೇರಿಸಿ. ಹೇಗೆ ಸಿಕ್ಕಿದ್ದೀವಿ ನಾವು ಅಂದರೆ ಆ ಬಾಬಾಜಿ ಆಶೀರ್ವಾದ ಅನ್ಸುತ್ತೆ. ಇಲ್ಲಾಂದರೆ ಹೇಗೆ ಹೆಂಗಾಗತ್ತೆ ನೋಡಿ. ನಿನ್ನೆ ಒಬ್ಬರು ಪರಿಚಯ ಆಯಿತು, ಆದರೆ ಅವ್ರ ಹೆಸರು ಕೇಳಿದ್ದೀವಿ, ಅವ್ರು ಯಾರು ಅಂತ ಗೊತ್ತಿಲ್ಲ, ಪೃಥ್ವಿನ ಅಂತ. ಕರ್ಕೊಂಡು ಹೋಗಿ ನಂಗೆ ಆತಿಥ್ಯವನ್ನು ಕೊಟ್ಟರು, ಊಟ ಹಾಕಿದ್ರು, ಉಳಿಸ್ಕೊಂಡಿದ್ರು, ನಮ್ಮ ಜೊತೆ ಬಂದರು, ಕರ್ಕೊಂಡು ಹೋಗ್ತಾರೆ. ಬೇರೆ ಬೇರೆಯವ್ರನ್ನ ಪರಿಚಯ, ಇದೆಲ್ಲ ಹೇಗೆ ಸಾಧ್ಯ ಅಂತ ಅಂದರೆ ಇದರ ಹಿಂದೆ ಯಾವುದೋ ಒಂದು ಕೈ, ಕಾಣದ ಕೈ ಅಂತಾರಲ್ಲ, ಆ ಥರ ಯಾವುದೋ ಒಂದು ಗುರು ನಮ್ಮ ಹಿಂದೆ ಇದ್ದಾರೆ ಅಂತ ನನಗೆ ಯಾವಾಗಲೂ ಅನಿಸುತ್ತೆ. ಅದರಲ್ಲಿ ಒಬ್ಬರು ಗುರುಗಳು ಬಾಬಾಜಿ ಕೂಡ, ಹಿಮಾಲಯದ ಬಾಬಾಜಿ. ನನಗೆ ಅನ್ಸುತ್ತೆ ಎಷ್ಟೋ ಸಲ, ಯಾಕೆಂದ್ರೆ ಅವರು ಕೂಡ ಬಾಬಾಜಿನ ನಂಬಿರ್ತಾರೆ. ಈಗ ಒಂದು ಹೇಳಬೇಕು ಅಂದ್ರೆ, ಯೋಗ ಯೂನಿವರ್ಸಿಟಿ ಅಮೆರಿಕ ಶುರು ಮಾಡಿದಾಗ ಅದನ್ನು ಪ್ರಾರಂಭ ಮಾಡಿದಂತಹ ಪ್ರೆಸಿಡೆಂಟ್ ಬಂದು ಡಾಕ್ಟರ್ ಮನೋಹರನ್, ಅವರು ಬಾಬಾಜಿ ನಂಬಿದವರು. ನನ್ನ ಒಂದು ಪ್ರಯಾಣ, ಸ್ಪಿರಿಚುವಲ್ ಪ್ರಯಾಣ ಪ್ರಾರಂಭ ಆಗಿರೋದು ಕೂಡ ಆಟೋಬಯೋಗ್ರಫಿ ಆಫ್ ಯೋಗಿ ಓದ್ಬಿಟ್ಟೇನೆ. ಅಂದರೆ ಬಾಬಾಜಿಯವ್ರ ಬಗ್ಗೆನೇ ಓದಿನೇ ನನ್ನ ಪ್ರಯಾಣ ಪ್ರಾರಂಭ ಆಗಿತ್ತು. ಅದು 92-93ನಲ್ಲಿ ಪ್ರಾರಂಭ ಆಯಿತು. ಹೀಗೆ ಒಂದು ಯೋಗಿ ಆತ್ಮಕಥೆ ಅಂತ ಪರಮಹಂಸರವರು. ಹೌದು, ಯೋಗಿ ಆತ್ಮಕಥೆ. ನಾನು ಇಂಗ್ಲೀಷಲ್ಲಿ ಓದಿದ್ದೆ, ಹಾಗಾಗಿ ಅದನ್ನು ಹೇಳಿ ಅದರಲ್ಲಿ ಹಿಮಾಲಯದ ಸಾಕಷ್ಟು ವಿಚಾರಗಳನ್ನು ನಾವು ಕಾಣೋದಕ್ಕೆ ಸಾಧ್ಯ. ಅದು ಒಂದು ಬುಕ್ಕು. ಸ್ವಾಮಿ ರಾಮ ಅವ್ರದ್ದು ಇನ್ನೊಂದು ಬುಕ್ ಇದೆ, ವಾಂಡ್ರಿಂಗ್ಸ್ ವಿತ್ ಹಿಮಾಲಯನ್ ಮಾಸ್ಟರ್ಸ್ ಅಂತ. ಈ ಎರಡು ಬುಕ್ಕು ನನ್ನ ಮೇಲೆ ಬಹಳಷ್ಟು ಪರಿಣಾಮವನ್ನು ಬೀರಿದೆ. ಜೀವನ ಅಂದ್ರೆ ಏನು, ಬೇರೆಯವ್ರಿಗೋಸ್ಕರ ಬದುಕೋದೇ ಜೀವನ ಅಷ್ಟೇ. ನಾನು ಅನ್ನೋದಕ್ಕೆ ನಂಗೇನು ಬೇಕು ಅನ್ನೋದಕ್ಕಿಂತ ಬೇರೆಯವ್ರಿಗೋಸ್ಕರ ಹೇಗೆ ಬದುಕೋದು ಅಂತ ಹೇಳ್ಕೊಡೋದೇ ಯೋಗ ಅಂತ ನನಗೆ ಅನಿಸ್ತದೆ. ಅದೇ ರೀತಿ ಆ ಸಭೆ, ವಿಶೇಷವಾಗಿ ಮತ್ತೆ ಆ ಸಭೆಗೆ ಬರೋದಾದ್ರೆ ಎಷ್ಟು ಜನ ಈ ಬಾರಿ ಸೇರುವಂತಹ ಸಾಧ್ಯತೆಗಳಿದೆ ಮತ್ತು ಅದಕ್ಕೆ ಪೂರಕವಾದಂತಹ ವ್ಯವಸ್ಥೆಗಳು ಯಾವ ರೀತಿ ಇದೆ? ಇದು ಗ್ಲೋಬಲ್ ಯೋಗ ಸಮಿಟ್ 2023 ಎರಡನೇ ಬಾರಿ ನಾವು ಮಾಡ್ತಾ ಇರುವಂಥದ್ದು. ಇದು ಡಿಸೆಂಬರ್ 23-24ನೇ ತಾರೀಕು ಶನಿವಾರ ಭಾನುವಾರ ಇರ್ತದೆ. ಅನಂತ್ಯ ಅನ್ನುವಂತಹ ಪ್ಯಾಲೇಸ್ ಗ್ರೌಂಡು, ಗೇಟ್ ನಂಬರ್ 9 ಪ್ಯಾಲೇಸ್ ಗ್ರೌಂಡ್ಸ್. ಇದು 23ನೇ ತಾರೀಕು ಬೆಳಗ್ಗೆ 5 ಪ್ರಾರಂಭ ಆಗ್ತದೆ. ಇದರಲ್ಲಿ ವೇದಿಕ್ ಕಲ್ಚರ್ ಇಂದ ಶುರುವಾಗ್ತದೆ. ಅಗ್ನಿಹೋತ್ರ ಇರ್ಬೋದು, ವೇದಗೋಷ್ಠಿ ಇರ್ಬೋದು, ಮಂತ್ರ ರೆಸೈಟಲ್ಸ್ ಇರ್ಬೋದು, ಎಕ್ಸ್ಪೋಜರ್ ಟು ದಿ ಗುರುಕುಲ ಸಿಸ್ಟಮ್ ಇರ್ಬೋದು, ಇದೆಲ್ಲ ಇರ್ತದೆ. ಈ ಸಲ ಸೈಂಟಿಫಿಕ್ ಪೇಪರ್ಸನ್ನು ನಿಜವಾಗ್ಲೂ ಸೈಂಟಿಫಿಕ್ ಆಗಿ ಆಯುಷ್ ಅಂತ ನಾವು ಏನು ಹೇಳ್ತೀವಿ ಅದಷ್ಟು ಕೂಡ ಪೇಪರ್ಸನ್ನು ನಾವು ಪ್ರೆಸೆಂಟ್ ಮಾಡಬೇಕು ಅಂತಿದ್ದೀವಿ. ಆಮೇಲೆ ಇಂಟ್ರಾಕ್ಟಿವ್ ಸೆಷನ್ಸ್ ಇರಬೇಕು, ಬರೀ ಸ್ಪೀಚ್ ಮಾಡೋದಲ್ಲ, ಅದೊಂದು ವಿಚಾರ ಮಾಡ್ತಾ ಇದ್ದೀವಿ. ಇದ್ರ ಜೊತೆಗೆ ಬಹಳ ಮುಖ್ಯವಾಗಿ ಈ ಸಲ ಥೀಮ್ ಏನಿದೆ ಅದು ಯೋಗ ಫಾರ್ ಮೆಂಟಲ್ ಹೆಲ್ತ್ ಅಂತ ಈ ಸಲ. ಇದ್ರ ಬಗ್ಗೆನೇ ಎಲ್ಲ ಕಾನ್ಸಂಟ್ರೇಷನ್ನು ಆ ಒಂದು ಸ್ಪೀಚಸ್ಸು, ಆ ಡಿಸ್ಕಷನ್ಸ್ ಅಲ್ಲಿ ಇರ್ತದೆ. ಇದರಲ್ಲಿ 3000 ಜನ ಮಾತ್ರ ಅವಕಾಶ ಇದೆ. ಈಗ ಆಲ್ರೆಡಿ ನಾವೇನು ಮಾಡಿದ್ದೀವಿ, ಪ್ರತಿಯೊಂದು ಜಿಲ್ಲೆನಲ್ಲಿ ಚೀಫ್ ಕೋಆರ್ಡಿನೇಟರ್ನ ಅಪಾಯಿಂಟ್ ಮಾಡಿದ್ದೀವಿ. ಅವರು ಪ್ರತಿಯೊಂದು ತಾಲ್ಲೂಕಲ್ಲಿ ಕೋಆರ್ಡಿನೇಟರ್ನ ಅಪಾಯಿಂಟ್ ಮಾಡ್ತಾ ಇದ್ದಾರೆ ಆಲ್ರೆಡಿ. ನಾನು ಕೂಡ ಆದಷ್ಟು ಜಿಲ್ಲೆಗಳಿಗೆ, ಆದಷ್ಟು ತಾಲ್ಲೂಕುಗಳಿಗೆ ಹೋಗಿ ಈ ಪ್ರಸಾರ ಮಾಡ್ತಾ ಇದ್ದೀನಿ. ಇದನ್ನ ನವೆಂಬರ್ 30ಕ್ಕೇನೆ ಸಾಧ್ಯವಾದರೆ 3000 ಜನನ ತಗೊಂಡು ಕ್ಲೋಸ್ ಮಾಡಿ ಒಳ್ಳೆ ಪ್ರೋಗ್ರಾಮ್ ಅನ್ನ ಕೊಡೋದಕ್ಕೆ ಪ್ರಯತ್ನ ಮಾಡಿ ವರ್ಕ್ ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ. ಸೊ ನನ್ನ ರಿಕ್ವೆಸ್ಟ್ ಒಂದೇನೆ, ಈ ಒಂದು ಒಳ್ಳೆಯ ಭೂಮಿ ಕರಾವಳಿ ಕರ್ನಾಟಕದಿಂದ ಕೂಡ ಈ ನಮ್ಮ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ನೀವು ಬನ್ನಿ. ಯಾಕೆಂದರೆ ಬಹಳಷ್ಟು ಪ್ರಮಾಣದಲ್ಲಿ ಯೋಗದ ವಿದ್ಯೆ ಇಲ್ಲಿ ನಾನು ನೋಡ್ತಾ ಇದ್ದೀನಿ. ಒಂದು ಡಿಸಿಪ್ಲಿನ್ ಇರ್ಬೋದು, ಬೇರೆಯವ್ರಿಗೆ ಸಹಾಯ ಮಾಡೋದಿರ್ಬೋದು. ಬಹುಶಃ ಭಾರತ ದೇಶದಲ್ಲಿ ಕೂಡ ನೋಡಿದರೆ ಈ ಒಂದು ಭಾಗದಲ್ಲಿ ಕರಾವಳಿಯ ಪ್ರದೇಶದಲ್ಲಿರುವ ಎಲ್ಲ ದೇವಸ್ಥಾನಗಳಲ್ಲಿ ಊಟ ಹಾಕ್ತಾರೆ, ಪ್ರಸಾದ ಕೊಡ್ತಾರೆ ಪ್ರತಿ ದೇವಸ್ಥಾನದಲ್ಲಿ. ಇದು ಇಲ್ಲಿಯ ವಿಶೇಷತೆ. ಅಂದರೆ ಕೊಡೋದನ್ನ ಕಲಿಸಿರುವಂತಹ ದೇಶ ಇದು. ಇಲ್ಲಿಯವರು ಬಂದು ಅಲ್ಲಿ ನಮ್ಮ ಗ್ಲೋಬಲ್ ಯೋಗ ಸಮಿಟ್ ಅಲ್ಲಿ ಪಾಲ್ಗೊಳ್ಬೇಕು ಅಂತ ಹೇಳಿ ನಿಮ್ಮ ಈ ಒಂದು ಮಾಧ್ಯಮದ ಮೂಲಕ ನಾನು ಬೇಡ್ಕೋತಾ ಇದ್ದೀನಿ. ಖಂಡಿತ ಬಹಳ ಸುದೀರ್ಘವಾದಂತಹ ವಿಚಾರ ಆದರೂ ಕೂಡ ಸಮಯ ನಮಗೆ ಅನುವು ಮಾಡಿಕೊಡ್ತಾ ಇಲ್ಲ. ಹಾಗಾಗಿ ಮತ್ತೊಮ್ಮೆ ಈ ಯೋಗದ ಬಗ್ಗೆ ಇಷ್ಟೊಂದು ಮಾಹಿತಿಗಳನ್ನು ನೀಡಿರುವಂಥ ತಮಗೆ ನಮ್ಮೆಲ್ಲ ವೀಕ್ಷಕ ಬಂಧುಗಳ ಪರವಾಗಿ ಅನಂತ ಕೃತಜ್ಞತೆಗಳನ್ನು ಸಮರ್ಪಿಸಿದ್ದೇವೆ. ಮತ್ತೊಂದು ವಿಚಾರ ಹೇಳಲೇಬೇಕು ನೀವು. ಖಂಡಿತ. ನಮ್ಮ ವಿಷಯ ಏನಿದೆ ಅಂದರೆ, ಪ್ರತಿ ಜಿಲ್ಲೆಯಲ್ಲಿ ಒಬ್ಬೊಬ್ಬರು ಚೀಫ್ ಕೋಆರ್ಡಿನೇಟರ್ ಇರ್ತಾರೆ, ಪ್ರತಿ ತಾಲ್ಲೂಕಲ್ಲಿ ಒಂದೊಂದು ಕೋಆರ್ಡಿನೇಟರ್ ಇರ್ತಾರೆ. ಅವ್ರಿಗೆ ನಾವೇನು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಅಂದರೆ, ಒಳ್ಳೊಳ್ಳೆ
ಎಕ್ಸ್ಪರ್ಟ್ಸ್ ಇರುವಂಥವ್ರನ್ನ ಒಂದೊಂದು ವಿಷಯದಲ್ಲಿ ಅಲ್ಲಿ ಕರ್ಕೊಂಡು ಬಂದು ಪ್ರೀ ಕಾನ್ಫರೆನ್ಸನ್ನು ಮಾಡಿಸಿ ಅಂತ ಹೇಳ್ತಾ ಇದ್ದೀವಿ. ಸೊ ಈ ಒಂದು ದಕ್ಷಿಣ ಕನ್ನಡ ಜಿಲ್ಲೆನಲ್ಲಿ ಎಲ್ಲ ತಾಲ್ಲೂಕುಗಳಲ್ಲಿ ಪ್ರೀ ಕಾನ್ಫರೆನ್ಸ್ಗಳಾಗುತ್ತೆ. ಅದಕ್ಕೂ ಕೂಡ ನೀವುಗಳು ಬಂದು ಒಂದು ನಮ್ಗೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ. ಪ್ಲಸ್ ಗ್ಲೋಬಲ್ ಯೋಗ ರೆಕಾರ್ಡ್ಸ್ ಅಂತ ಪ್ರತಿ ತಾಲ್ಲೂಕಿನಲ್ಲಿ ಮಾಡಬೇಕು ಅಂತಿದ್ದೀವಿ. ಇದಕ್ಕೂ ಸಹಕಾರ ಕೊಡಿ ಅಂತ ನಾನು ಕೇಳ್ಕೊತೀನಿ. ಸರಿ, ಮತ್ತೊಮ್ಮೆ ನಮ್ಮ ಹೆಮ್ಮೆಯ ಯೋಗಶಾಸ್ತ್ರ ಇಡೀ ವಿಶ್ವದಲ್ಲಿ ಜಾಜ್ವಲ್ಯಮಾನವಾಗಿ ಬೆಳಗ್ರಿ. ಯೋಗದ ಮಹತ್ವ ಪ್ರತಿಯೊಂದು ಮನಸ್ಸಿಗೆ ಮುಟ್ಲಿ. ಮತ್ತೊಮ್ಮೆ ಯೋಗ ತನ್ನ ಶ್ರೇಷ್ಠತೆಯನ್ನು ಮೆರೆಯಲಿ ಅನ್ನುವಂತಹ ಆಶಯದೊಂದಿಗೆ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತಾ ಎಲ್ರಿಗೂ ನಮಸ್ಕಾರ. ನಮಸ್ತೆ.